ದೇರ್ನ ನೆತ್ತ ಗುರಿಕಾರರಾಗಿರು ಒಂದು ನಿಮ್ಮ ಫಾರ್ಕ್ ಇಂಚನ ಇಂಚನ ನಾನು ಕಿಲೋ ಎಂತ ಮಾಡಬೇಕು ಪತ್ರ ಯಾನ್ ಬರ್ತಾನೆ ಇದ್ದದ ಏನು ಬರೆಯರ ಬಲ್ಲಿ ರೆಡಿ. ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತ. 2025-2026ನೇ ವರ್ಷದ ರಾಜ್ಯ ಬಜೆಟನ್ನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು ನಿನ್ನೆ ಮಂಡಿಸಿದ್ದಾರೆ. ಈ ಬಜೆಟಿನಲ್ಲಿ ರಾಜ್ಯದ ಎಲ್ಲ ಭಾಗಗಳಿಗೂ ಕೂಡ, ಎಲ್ಲ ವರ್ಗಗಳಿಗೂ ಕೂಡ, ಎಲ್ಲ ಜಾತಿ ಧರ್ಮದವರಿಗೂ ಕೂಡ ಅನುದಾನವನ್ನು ಕೊಡುವಂಥ ಕೆಲಸ, ಹಂಚುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ಕೊಡುವಂಥ ಕೆಲಸ ಈ ಬಜೆಟಿನಲ್ಲಿ ಆಗಿದೆ. ನಾನು ಇಡೀ ಪುತ್ತೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮತದಾರರು ಮತ್ತು ಪ್ರಜೆಗಳ ಪರವಾಗಿ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನುವಂಥ ಕನಸು ಭಾರಿ ವರ್ಷದಿಂದ ಇತ್ತು. ನಾನು ಶಾಸಕನಾಗುವ ಮೊದಲು ಕೂಡ ನನ್ನ ಕನಸು ಕೂಡ ಇತ್ತು. ಆದರೆ ನಾನು ಶಾಸಕನಾಗಿ ಬಂದ ನಂತರ ಚುನಾವಣಾ ಸಮಯದಲ್ಲಿ ಒಂದು ಎಲ್ಲ ಕಡೆ ನಾವು ಉಲ್ಲೇಖ ಮಾಡಿದ್ದು, ಅಕ್ರಮ ಸಕ್ರಮದ ಬಗ್ಗೆ ಇರ್ಬೋದು, ಮೆಡಿಕಲ್ ಕಾಲೇಜಿನ ಬಗ್ಗೆ ಇರ್ಬೋದು, ಕುಡಿಯುವ ನೀರಿನ ಬಗ್ಗೆ ಇರ್ಬೋದು, ಪುತ್ತೂರಿಗೆ ಉದ್ಯಮಗಳು ಬರುವ ವಿಚಾರದಲ್ಲಿರ್ಬೋದು, ಪುತ್ತೂರನ್ನು ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡುವಂಥ ವಿಚಾರ ಇರ್ಬೋದು, ಡ್ರೈನೇಜ್ ಸಿಸ್ಟಮಿನ ಬಗ್ಗೆ ಇರ್ಬೋದು, ಇದಕ್ಕೆಲ್ಲ ನಾವು ಉಲ್ಲೇಖ ಮಾಡಿದ್ವಿ. ಬಹುಶಃ ಇವತ್ತಿಗೆ ಒಂದಷ್ಟು 1 ವರ್ಷ 8 ತಿಂಗಳು ಆಗಿದೆ. 1 ವರ್ಷ 8 ತಿಂಗಳ ಅವಧಿಯಲ್ಲಿ ಒಂದಷ್ಟು ಕಾಮಗಾರಿಗಳನ್ನು ನಾವು ಹೇಳಿರುವಂಥ ವ್ಯವಸ್ಥೆಗಳಲ್ಲಿ ಡ್ರೈನೇಜ್ ಸಿಸ್ಟಮನ್ನೊಂದು ಬಿಟ್ಟು ಬಾಕಿ ಎಲ್ಲ ಯೋಜನೆಗಳು ನಾವು ಯಾವ ರೀತಿ ಚುನಾವಣಾ ಸಮಯದಲ್ಲಿ ಹೇಳಿದ್ದೇವೆ ಅದನ್ನೆಲ್ಲ ಮಾಡುವಂಥ, ಆರಂಭ ಮಾಡುವಂಥ, ಸರಕಾರದಿಂದ ಅನುಮೋದನೆಯನ್ನು ತರುವಂಥ ಕೆಲಸವನ್ನು ಮಾಡಿದ್ದೇನೆ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು KMFಗೆ ಜಾಗ ಕೊಡುವ ಮುಖಾಂತರ ಇನ್ನೂ 2-3 ಉದ್ಯಮಗಳು ನಮ್ಮ ಹತ್ರ ಬಂದಿದೆ. ಸುಮಾರು 600 ಕೋಟಿ ರೂಪಾಯಿಯಲ್ಲಿ ಇಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡುವಂಥ 2 ಉದ್ಯಮಗಳು ಬಂದಿದೆ. ಅದಕ್ಕೆ ತಲಾ 25 ಎಕರೆ ಜಾಗವನ್ನು ಕೊಡಬೇಕು ಅನ್ನುವ ವಿನಂತಿಯನ್ನು ಮುಖ್ಯಮಂತ್ರಿಯವರಿಗೆ ಮಾಡಿದ್ದಾರೆ. ಅದಕ್ಕೆ ಜಾಗ ಕೊಡಲಿಕ್ಕೆ ಕೂಡ ಅವರು ಒಪ್ಪಿಕೊಂಡಿದ್ದಾರೆ. ಆದರೆ ಕಾನೂನಿನ ಪ್ರಕಾರ, ಈ ಕಾನೂನಿನ ಚೌಕಟ್ಟಲ್ಲಿ ಯಾವ ರೀತಿ ಜಾಗವನ್ನು ಕೊಡ್ಬೋದು ಅನ್ನುವ ಪ್ರಶ್ನೆ ನಮ್ಮ ಹತ್ರ ಇದೆ. KIDBಗೆ ಲ್ಯಾಂಡ್ ಅಕ್ವಿಜಿಷನ್ ಮಾಡಿ ಕೊಡುವುದಾ, ಅಲ್ಲ ಅವರಿಗೆ ಜಾಗವನ್ನು ಲೀಸ್ ಪ್ರಕಾರ ಕೊಡುವುದಾ, ಈ ಪ್ರಶ್ನೆಗಳು ನಮ್ಮ ಹತ್ರ ಇದೆ. ಅದಾದ ಕೂಡಲೇ ಅವರಿಗೂ ಜಾಗ ಕೊಡುವಂಥ ಕೆಲಸಗಳು ಮುಂದಿನ ದಿವಸಗಳಾಗ್ತದೆ. ಪಶುವೈದ್ಯಕೀಯ ಕಾಲೇಜು ಬಗ್ಗೆ ಮಾತಾಡ್ತೀವಿ. ಬಜೆಟಿನಲ್ಲಿ 24 ಕೋಟಿ ರೂಪಾಯಿ ನಮ್ಮ ಕೊಯ್ಲದ ಪಶುವೈದ್ಯಕೀಯ ಕಾಲೇಜಿಗೆ ಇಟ್ಟಿದ್ದಾರೆ. ನೆಕ್ಸ್ಟ್ನ ಅಕಾಡೆಮಿಕ್ ಇಯರಿಗೆ ಪಶುವೈದ್ಯಕೀಯ ಕಾಲೇಜು ಕೂಡ ಆರಂಭ ಆಗ್ತದೆ. ಮೆಡಿಕಲ್ ಕಾಲೇಜ್ ಅಂದರೆ ಡೈರೆಕ್ಟ್ ಮೆಡಿಕಲ್ ಕಾಲೇಜು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಿ 400ರಿಂದ 500 ಬೆಡ್ಡಿನ ಆಸ್ಪತ್ರೆ ಇದೆ, ಆ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಮಾಡಿ ಆನಂತರ ಮೆಡಿಕಲ್ ಕಾಲೇಜ್ ಆರಂಭ ಮಾಡಬೇಕು. ಇದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇದರ ರೆಗ್ಯುಲೇಷನ್ಸ್. ಅದಕ್ಕಾಗಿ ಈಗಿರುವಂಥ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿ ಅದರಲ್ಲಿ 350ರಿಂದ 400 ಬೆಡ್ಡಿನ ಆಸ್ಪತ್ರೆಯನ್ನು ಮಾಡಿ ಆನಂತರ ಇಮಿಡಿಯೇಟು ಮೆಡಿಕಲ್ ಕೌನ್ಸಿಲ್ ಇಂಡಿಯಾಕ್ಕೆ ಅಪ್ಲಿಕೇಶನ್ ಹಾಕುವಂಥ ಕೆಲಸ ಸರ್ಕಾರ ಮಾಡ್ತದೆ. 1 ವರ್ಷದ ಒಳಗೆ, ಇನ್ನೊಂದು ವರ್ಷದ ನಂತರ ಅಲ್ಲಿ ಮೆಡಿಕಲ್ ಕಾಲೇಜನ್ನು ಕೂಡ ಆರಂಭ ಮಾಡಲಿಕ್ಕೆ ವ್ಯವಸ್ಥೆಗಳು ಆಗ್ತದೆ.
ಈ ಹಿಂದೆ ಕೂಡ ನಾನು ಶಾಸಕನಾಗಿ ಈಗ ಉಲ್ಲೇಖ ಮಾಡಿದ ಪ್ರಕಾರ ಶಾಸಕನಾಗಿ ನಾನು ಬಂದಾಗ ಮೆಡಿಕಲ್ ಕಾಲೇಜು ಶಕುಂತಲಾ ಶೆಟ್ಟಿ ಅವರು ಶಾಸಕಿಯಾಗಿರುವಾಗ ಇಲ್ಲಿ ಒಂದು 40 ಎಕರೆ ಜಾಗವನ್ನು ನಿಗದಿ ಮಾಡಿದರು. ಆದರೆ ಫೈಲು ಎಲ್ಲಿಗೂ ಗೌರ್ಮೆಂಟಿಗೆ ಹೋಗಿರಲಿಲ್ಲ, ಇಲ್ಲೇ ಬಿದ್ದುಕೊಂಡಿತ್ತು. 5-6 ವರ್ಷ ಶಕುಂತಲಾ ಶೆಟ್ಟಿ ಶಾಸಕ ಆದ 5 ವರ್ಷ ನಂತರ ಕೂಡ ಫೈಲ್ ಹೋಗಿರಲಿಲ್ಲ. ಅದಕ್ಕೆ ಯಾವುದೇ ಪ್ರಯತ್ನಗಳು ನಡೆದಿರಲಿಲ್ಲ. ಆನಂತರ ಅದನ್ನು ಒಂದು 10 ದಿವಸ ಒಳಗೆ ಆ ಫೈಲನ್ನು ಕಳಿಸುವಂಥ ಕೆಲಸವನ್ನು ಮಾಡಿ ಎಲ್ಲರ ಗಮನವನ್ನು ಎಲ್ಲರನ್ನೂ ಒಂದು ಅವರಿಗೆ ವಿಚಾರವನ್ನು ತಿಳಿಸುವ ಮುಖಾಂತರ ಅವರನ್ನು ಅಧಿಕಾರಿಗಳ ಮಟ್ಟದಲ್ಲಿರ್ಬೋದು, IAS ಅಧಿಕಾರಿಗಳು ಸೆಕ್ರೆಟರಿ ಲೆವೆಲಲ್ಲಿ ಇರ್ಬೋದು, ಮತ್ತು ಈ ಭಾಗದ ಮಂತ್ರಿಗಳನ್ನೆಲ್ಲ ಉಸ್ತುವಾರಿ ಮಂತ್ರಿಗಳಿರ್ಬೋದು, UT ಖಾದರ್ ಅವರಿರ್ಬೋದು, ನಮ್ಮ ಮಂಜುನಾಥ್ ಭಂಡಾರಿ ಅವರಿರ್ಬೋದು, ಹರೀಶ್ ಕುಮಾರ್ ಐವನ್ ಡಿಸೋಜ ಇರ್ಬೋದು, ಇವರಿಗೆಲ್ಲ ಮನವರಿಕೆ ಮಾಡಿಕೊಂಡು ಇದರ ಅಗತ್ಯ ಇದೆ, ಇದನ್ನು ಆನಂತರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಇವತ್ತು ಪುತ್ತೂರಿಗೆ ಮಂಜೂರಾಗುವಂಥ ಕೆಲಸ ಆಗಿದೆ. ಅತ್ಯಂತ ನಿನ್ನೆ ನಮಗೆ ಅತ್ಯಂತ ಸಂತೋಷದ ದಿನ. ನಾನು ಶಾಸಕನಾದ ದಿವಸದಿಂದಲೇ ಪ್ರಯತ್ನವನ್ನು ಆರಂಭ ಮಾಡಿದ್ದೆ. ನಾವು ಬಜೆಟ್ ಇಷ್ಟು ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಪುತ್ತೂರಿನ ಹೆಸರೇ ಬಜೆಟಿನಲ್ಲಿ ಇರಲಿಲ್ಲ. ಯಾವತ್ತೂ ಕೂಡ ನೀವು ನೋಡಿ 5 ವರ್ಷ 6 ವರ್ಷ 7 ವರ್ಷದ ಬಜೆಟನ್ನು ಓದಿ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ನಮಗೆ ಅನುದಾನಗಳಿಲ್ಲ. ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಇನ್ ದಿಸ್ ಸ್ಟೇಟ್. ನಾವು ಹೈಯೆಸ್ಟ್ ಟ್ಯಾಕ್ಸ್ ಕೊಟ್ಟು ನಾವು ಸೆಕೆಂಡ್ ಪ್ಲೇಸ್, ಫಸ್ಟ್ ಬೆಂಗಳೂರು ಆದರೆ ನೆಕ್ಸ್ಟ್ ಮ್ಯಾಂಗ್ಳೂರು. ಆದರೆ ನಮಗೆ ಅನುದಾನಗಳು ಯಾವತ್ತೂ ಕಡಿಮೆ, ಏನೂ ಇಲ್ಲವೇ ಇಲ್ಲ. ಇದನ್ನು ಮನವರಿಕೆ ಮಾಡುವಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ನಾನು ಮುಖ್ಯಮಂತ್ರಿ ಹತ್ರ ಯಾವಾಗಲೂ ನಾನು ಹೇಳುವಾಗ ಸರ್ ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್, ನಮಗೇನು ಕೊಡ್ತೀರಿ ಬಜೆಟಲ್ಲಿ? ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ, ಈಗ ಇನ್ನೊಂದು ಕರ್ನಾಟಕ ಇದೆ, ನಮ್ಮ ನಾರ್ತ್ ಕರ್ನಾಟಕ ಈ ಕಡೆ ಅವರಿಗೆ ಅನುದಾನಗಳು ಬರ್ತದೆ. ಕರಾವಳಿ ಕರ್ನಾಟಕಕ್ಕೆ ಯಾವುದೇ ಅನುದಾನಗಳಿಲ್ಲ. ಮನವರಿಕೆ ಮಾಡುವ ಮುಖಾಂತರ ಮುಖ್ಯಮಂತ್ರಿಯವರ ಹತ್ರ ಪ್ರೀ ಬಜೆಟ್ ಮೀಟಿಂಗಲ್ಲಿ ಸುಮಾರು 6 ತಿಂಗಳ ಹಿಂದೆ ಪ್ರತಿ ಪ್ರೀ ಬಜೆಟ್ ಮೀಟಿಂಗಲ್ಲಿ ನಾನು ಅಪಿಯರ್ ಹೋಗ್ತಾಯಿದ್ದೆ. ಪರ್ಮಿಷನ್ ಇಲ್ಲದ್ರೂ ಕೂಡ ನಾನು ಹೋಗಿದ್ದ ದಿವಸಗಳಿದೆ. ಮುಖ್ಯಮಂತ್ರಿಯವರು ನನ್ನ ಹತ್ರ ಪ್ರಶ್ನೆ ಮಾಡಿದ ದಿವಸಗಳು ಇದೆ. ನೀವು ನಾಟ್ ಇನ್ವೈಟೆಡ್ ಫಾರ್ ದಿಸ್ ಮೀಟಿಂಗ್, ನೀವು ಹೇಗೆ ಬಂದಿದ್ದೀರಿ? ನಾನು ಶಾಸಕ ನೆಲೆಯಲ್ಲಿ ಬಂದಿದ್ದೀನಿ, ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರ್ ಮೀಟಿಂಗ್ ಆಗುವ ನಾನು ಹೋಗಿದ್ದೆ. ಕೇಳಿದರು ಇದಕ್ಕೆ ಶಾಸಕರು ಬರಲಿಕ್ಕಿಲ್ಲ, ಇದಕ್ಕೆ ಮಂತ್ರಿಗಳು ಮತ್ತು ಅವರ ಕಾರ್ಯದರ್ಶಿಗಳು ಬರುವಂಥದ್ದು. ನಾನು ಹೇಳಿದೆ ನನಗೆ 10 ನಿಮಿಷ ಟೈಮ್ ಕೊಡಬೇಕು ನಾನು ರೆಪ್ರೆಸೆಂಟ್ ಮಾಡಲಿಕ್ಕೆ. ಮತ್ತು 10 ನಿಮಿಷ ಟೈಮ್ ಕೊಟ್ಟರು. ಅದನ್ನೆಲ್ಲ ಅಧಿಕಾರಿಗಳ ಮುಂದೆ ಪ್ರೆಸೆಂಟೇಷನ್ ಮಾಡಿದೆ. ಆನಂತರ ಆಯಿತು ನೋಡುವ ಅನ್ನೋ ವಿಚಾರ ನೋಡಿ, ನಮಗೆ ಮೊನ್ನೆವರೆಗೆ ಮೆಡಿಕಲ್ ಕಾಲೇಜ್ ಸಿಗ್ತದೆ ಅಂತ ಇರಲಿಲ್ಲ. ನಾವು ಸಿಕ್ಕಿದರೆ ಅದನ್ನು ಸೆಲೆಬ್ರೇಷನ್ ಮಾಡೋದು, ಸಿಗದಿದ್ದರೆ ಮನವಿ ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು 250-300 ಜನ ಇಲ್ಲಿಂದ ಬಂದಿದ್ದರು. ನಮಗೆ ಮೆಡಿಕಲ್ ಕಾಲೇಜ್ ಸಿಕ್ಕಿದೆ. ಅದನ್ನು ಮುಂದಿನ ದಿವಸದಲ್ಲಿ ಹಂತವಾಗಿ ಮುಂದೆ ತಗೊಂಡೋಗಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೆ. ಈ ಬಜೆಟು ಈ ಸಲ ಒಳ್ಳೆಯ ಬಜೆಟನ್ನು ಮಾಡಿದ್ದಾರೆ. ನೀವು ಹಳದಿ ರೋಗದ ಬಗ್ಗೆ, ಎಲೆಚುಕ್ಕಿ ರೋಗದ ಬಗ್ಗೆ ಸುಮಾರು 62 ಕೋಟಿ ರೂಪಾಯಿಯನ್ನು ನಮ್ಮ ಮುಖ್ಯಮಂತ್ರಿಗಳು ಇಟ್ಟಿದ್ದಾರೆ. ಆನಂತರ ಪಶು ವೈದ್ಯಕೀಯ ಸಂಸ್ಥೆಗಳ ನೂತನ ಕಟ್ಟಡ ನಿರ್ಮಾಣಕ್ಕೂ ಕೂಡ ನಾನು ಏನು ಉಲ್ಲೇಖ ಮಾಡಿದೆ, ಅದಕ್ಕೂ ನಬಾರ್ಡ್ ಮುಖಾಂತರ ಹಣವನ್ನು ಇಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ 24 ಕೋಟಿ ರೂಪಾಯಿಯನ್ನು ನಮ್ಮ ಪಕ್ಕದ ಪಶುವೈದ್ಯಕೀಯ ಕಾಲೇಜಿಗೆ ಇಟ್ಟಿದ್ದಾರೆ. ನಾವು ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಕೇಂದ್ರ ಸರ್ಕಾರ ಒಂದು ಆರಂಭ ಮಾಡಿದೆ. ಇದರಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ದೇಶದ 4 ಭಾಗದಲ್ಲಿ ಒಂದೊಂದು ವೆಟರ್ನರಿ ಯೂನಿವರ್ಸಿಟಿಯನ್ನು ಮಾಡ್ತಾರೆ. ಅದು ನಾರ್ತ್, ಸೌತು, ಈಸ್ಟ್, ವೆಸ್ಟಲ್ಲಿ ಮಾಡುವಂಥ ಪ್ರಸ್ತಾವನೆ ಇದೆ. ಅದಕ್ಕೆ ಒಂದು ಬಾಡಿಯನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅದಕ್ಕೆ ಕೂಡ ನಾವು ನನ್ನ ವೈಯಕ್ತಿಕ ನೆಲೆಯಲ್ಲಿ ಸೆಕ್ರೆಟರಿಗಳ ಹತ್ರ VC ಹತ್ರ ಮಾತುಕತೆಯನ್ನು ಮಾಡಿದ್ದೀನಿ. ಇದನ್ನೆಲ್ಲ ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದ್ರೆ, ಇದು ಈಗಲೇ ಫೌಂಡೇಶನ್ ಬಿಲ್ಟಪ್ ಆಗಬೇಕು. ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಹೊಸದಾಗಿರುವಂಥದ್ದು, ಮೆಡಿಕಲ್ ಕೌನ್ಸಿಲ್ ಇಂಡಿಯಾ ಥರ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಮಾಡಿ ಅದರಲ್ಲಿ 4 ಕಡೆ 4 ಯೂನಿವರ್ಸಿಟಿಗಳು. ಯಾಕಂದರೆ ವೆಟರ್ನರಿ ಡಾಕ್ಟ್ರಿಗೆ ಹೈಯೆಸ್ಟ್ ಬೇಡಿಕೆ ಇದೆ ಹೊರ ದೇಶಗಳಲ್ಲಿ. ಆ ಮುಖಾಂತರ ಅದಕ್ಕೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಮಾಡಿ ದೊಡ್ಡ ಯೂನಿವರ್ಸಿಟಿಯನ್ನು ಮಾಡಿ ಫಾರಿನ್ನವರು ಇಲ್ಲಿ ಬಂದು ಕಲಿಯೋ ಥರ ಮಾಡ್ತಾರೆ. ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದರೆ ಮಿನಿಮಮ್ 250 ಎಕರೆ ಜಾಗ ಬೇಕು, ದೊಡ್ಡ ಪಶುವೈದ್ಯಕೀಯ ಕಾಲೇಜುಗಳು ಬೇಕು, ಮತ್ತು ದೊಡ್ಡ ಕ್ಯಾಂಪಸ್ಗಳೆಲ್ಲ ಬೇಕು, ಅಲ್ಲಿ ಫಾರಿನ್ ಹಾಸ್ಟೆಲ್ಸು ಅದು ಇದು ಬರಲಿಕ್ಕೆ. ಸಾಧಾರಣ 6,000 ಕೋಟಿ ಕೇಂದ್ರ ಸರ್ಕಾರ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತದೆ. ಸೊ ಅದಕ್ಕೂ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ನಾವು ಅಪ್ಲೋಡನ್ನು ಮಾಡಿದ್ದೀವಿ ನಮ್ಮ ಕೊಯ್ಲದನ್ನು.
ಬರ್ತದಾ ಇಲ್ವ ಅಂತ ಗೊತ್ತಿಲ್ಲ. ಬಾಕಿ ಯೂನಿವರ್ಸಿಟಿಯಲ್ಲಿ ಇಷ್ಟು ದೊಡ್ಡ ಒಂದು ಬ್ಯಾಂಗ್ಳೂರಲ್ಲಿ ಇರುವಂಥದ್ದು, ಬ್ಯಾಂಗ್ಳೂರಿನವರಿಗೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದರೆ ವಿ ಆರ್ ಸ್ಟ್ಯಾಂಡಿಂಗ್ ಫಸ್ಟ್ ಫಾರ್ ದ್ಯಾಟ್. ಅದಕ್ಕೆ ಅದನ್ನು ಕೂಡ ಮಾಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಅದು ಬರುವಂಥ ಸಾಧ್ಯತೆಗಳಿದೆ. ಅದರಲ್ಲೂ ಕೂಡ ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಮಂಗಳೂರಿನಲ್ಲಿ ಮೀನುಗಾರಿಕಾ ಕಾಲೇಜಿಗೆ ನಿಗದಿಪಡ ವಿದ್ಯಾರ್ಥಿಗಳಿಗೆ ಸಂಖ್ಯಾಬಲವನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಮೀನುಗಾರಿಕಾ ರಸ್ತೆಗಳಿಗೆ ಬಜೆಟಿನಲ್ಲಿ ಹಣವನ್ನು ದುಡ್ಡಿಟ್ಟಿದ್ದಾರೆ. ಮಾರಾಟ ಮಾಡೋರಿಗೆ 3 ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ಕೊಡುವಂಥ ವಿಚಾರವನ್ನು ಆದೇಶವನ್ನು ಕೊಟ್ಟಿದ್ದಾರೆ. ದೋಣಿಗಳಿಗೆ, ಮೋಟರೀಕೃತ ದೋಣಿಗಳಿಗೆ 15 ವರ್ಷದಿಂದ ಜಾಸ್ತಿ ಆದ್ದಕ್ಕೆ ಅದಕ್ಕೂ 50% ಸಬ್ಸಿಡಿ. ಮತ್ತು ನಮ್ಮ ಮೀನು ಆಹಾರ ಅದನ್ನು ಕೂಡ ಅಲ್ಲಲ್ಲಿ ಆರಂಭಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಂದರಿನಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಬಜೆಟಿನಲ್ಲಿ ಅನುದಾನವನ್ನು ಇಟ್ಟಿದ್ದಾರೆ. 2500 ಕೋಟಿ ರೂಪಾಯಿಯಲ್ಲಿ KPSC ಮಾದರಿಯ ಶಾಲೆಗಳು, ಇದು ನಮ್ಮೆಲ್ಲ ಕನಸು. KPSC ಮಾದರಿಯ ಶಾಲೆಗಳಾಗಬೇಕು. ಬಡವರ ಮಕ್ಕಳು ಬಡವರಾಗಿಯೇ ಇರಬಾರ್ದು. ಏನಾಗ್ತದೆ ಅಂತ ಹೇಳಿದ್ರೆ, ಪ್ರೈವೇಟ್ ಶಾಲೆಗಳಲ್ಲಿ ಕಲಿಯುವವರಿಗೆ ಇಂಗ್ಲೀಷ್ ಮಾಧ್ಯಮ, ಹಿಂದಿ ಬಾಕಿದೆಲ್ಲ ಕಲಿತಾರೆ. ಈ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮ ಇಲ್ಲ. 2500 ಕೋಟಿ ರೂಪಾಯಿ ನೀಟ್ಟಿದ್ದಾರೆ. ಸುಮಾರು 500 KPSC ಮಾದರಿಯ ಶಾಲೆಗಳನ್ನು ಮಾಡಲಿಕ್ಕೆ. ಇದು ಒನ್ ಆಫ್ ದ ಬೆಸ್ಟ್ ಪ್ರಪೋಸಲ್. ಯಾಕಂದ್ರೆ ನನ್ನ ಚಿಂತನೆಗಳಿತ್ತು, ಯಾವಾಗ ಎಜುಕೇಷನ್ ಡೆವಲಪ್ ಆಗ್ತದೆ ಆಗ ಮಾತ್ರ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ. ನಾವು ಇನ್ನೂ 25 ವರ್ಷ ಹಿಂದೆ ಕಳೆದರೂ ಇದೇ ರೀತಿ ಇರ್ತೇವೆ ಅಂತ ಹೇಳಿದ್ರೆ ನಮ್ಮ ದುರ್ಭಾಗ್ಯ ಅದು. ಸೊ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಎಜುಕೇಷನ್ ಸಿಕ್ಕಿದರೆ, ಕೆಲವು ಕಡೆ ಬರಲಿಕ್ಕೆ ಆಗೋದಿಲ್ಲ, ಅಲ್ಲೇ ಕಲಿಸ್ತಾರೆ. KPSC ಅಂದರೆ ನಿಮಗೆ LKG UKGಯಿಂದ 2nd PUCವರೆಗೆ ಬೆಸ್ಟ್ ಎಜುಕೇಷನ್, ಅಂದರೆ ಇಂಗ್ಲೀಷ್ ಮಾಧ್ಯಮದಲ್ಲೂ ಎಜುಕೇಷನ್ ಸಿಗುವಂಥದ್ದಾಗ್ತದೆ. ಇದು ನನ್ನ ಕನಸಿತ್ತು. ನಾನು ಎಷ್ಟೋ ಸಲ ರೆಪ್ರೆಸೆಂಟ್ ಮಾಡಿ, ಮೊನ್ನೆ ಕೂಡ ನಮ್ಮ ಎಜುಕೇಷನ್ ಮಿನಿಸ್ಟರ್ ಹತ್ರ ಗಲಾಟೆ ಮಾಡಿದೆ, ವೇರ್ ಈಸ್ ಯುವರ್ KPSC ಮಾದರಿಯ ಶಾಲೆ ಅಂತ. ಅದಕ್ಕೆ ಹೇಳಿದರು, ಮಂಗಳವಾರ ನಿಮಗೆ ಉತ್ತರ ಕೊಡ್ತೀನಿ ಅಂತ ನನ್ನ ಮನವಿಯನ್ನೆಲ್ಲ ತೆಗೆದು ಒಳಗಿಟ್ಟರು. ನನಗೆ ಗೊತ್ತಾಗಲಿಲ್ಲ ಇದರಲ್ಲಿ ದುಡ್ಡು ಇಟ್ಟಿದ್ದಾರೆ ಅಂತ. ನೀವು ಮಂಗಳವಾರ ಬಂದು ನನ್ನ ಹತ್ರ ಮಾತಾಡಿ ಅಂತ. ಇದರಲ್ಲಿ ಪರಿಹಾರ ಸಿಗುವಂಥ ಕೆಲಸಗಳು ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಅಡುಗೆ ಮಾಡೋವರಿಗೆ, ಅವರಿಗೆ ಶಾಲಾ ಬಿಸಿಯೂಟ ಮಾಡೋವರಿಗೆ 1,000 ರೂಪಾಯಿ ಹೆಚ್ಚುವರಿ ಇದನ್ನು ಕೊಡುವಂಥ ಕೆಲಸಗಳಾಗಿದೆ. 4,000 ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮವನ್ನು ಕಲಿಸುವಂಥದ್ದು. ಇಂಗ್ಲೀಷ್ ಮಾಧ್ಯಮ ಬೇಕಾದಷ್ಟು ಬೇಡಿಕೆಗಳಿತ್ತು, ನಮಗೆ ಪರ್ಮಿಷನ್ ಕೊಡಿ ಅಂತ. 4,000 ಶಾಲೆಗಳಲ್ಲಿ ಅದನ್ನು ಕೊಡುವಂಥ ಇದು. ಪದವಿ ಪೂರ್ವ ಕಾಲೇಜುಗಳಲ್ಲಿ ಕೊಠಡಿ ಮತ್ತು ಶೌಚಾಲಯ ನಿರ್ಮಾಣಕ್ಕೆ 725 ಕೋಟಿ ಮತ್ತು 50 ಕೋಟಿ ರೂಪಾಯಿ ಫರ್ನಿಚರ್ಸ್ಗೆ, ಇಲ್ಲಿ ಶಾಲೆಗಳಲ್ಲಿ ಎಜುಕೇಷನ್ಗೆ ಹೈಯೆಸ್ಟ್ ಒತ್ತು ಕೊಡುವಂಥ ಕೆಲಸ ಮಾಡುತ್ತೆ. ಪಿಲಿಕುಳದಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಗೆ 2 ಕೋಟಿ ರೂಪಾಯಿಯನ್ನು ಕೊಡುವಂಥ ಕೆಲಸಗಳಾಗಿದೆ. ತಾಯಿ ಮತ್ತು ಮಗುವಿನ ಮರಣ ಪ್ರಮಾಣ ಕಡಿಮೆ ಮಾಡಲು 320 ಕೋಟಿಯಾಗಿದೆ, ಕೊಡುವಂಥದ್ದು ಕೆಲಸ ಆಗಿದೆ. ಹೀಗೆ ಆದಷ್ಟು ಪುತ್ತೂರಿನಲ್ಲಿ ಹೊಸ ವೈದ್ಯಕೀಯ ಕಾಲೇಜಿಗೆ ಅನುದಾನವನ್ನು ಬಜೆಟ್ನಲ್ಲಿ ಕೊಟ್ಟಿದ್ದಾರೆ, ಆದೇಶವನ್ನು ಕೊಟ್ಟಿದ್ದಾರೆ. ಪುತ್ತೂರಿನ ಇದರಲ್ಲಿ ಹಣವನ್ನು ಇಡಲಿಲ್ಲ ಅಂತ ಹೇಳುವಂಥದ್ದು ಈಗ ದೊಡ್ಡ ಚರ್ಚೆ ಆಗ್ತಾ ಇದೆ. ಅಂದರೆ ಹಣ ನೀಡದೆ ಕೇವಲ ಘೋಷಣೆ ಮಾತ್ರ ಮಾಡಿದ್ದಾರೆ, ಇದು ಜನರ ಏನು ಕಿವಿ ಮೇಲೆ ಹೂವಿಟ್ಟದ್ದು ಅಂತ ಎಲ್ಲ ಹೇಳುವಂಥ ಕಾರ್ಯಗಳು. 4 ಮೆಡಿಕಲ್ ಕಾಲೇಜುಗಳನ್ನು ಈ ಬಜೆಟಿನಲ್ಲಿ ಅನೌನ್ಸ್ ಮಾಡಿ, ಕೋಲಾರ, ಪುತ್ತೂರು, ಬೇರೆ ಕಡೆಗಳಲ್ಲಿ 4 ಕಡೆಗಳಲ್ಲಿ ಮಾಡಿದೆ. ಅಲ್ಲಿ ಎಲ್ಲಿಯೂ ಅನುದಾನವನ್ನು ಇಡಲಿಲ್ಲ. ಅಲ್ಲಿ ಬರೆದಿರುವಂಥದ್ದು, ಕೋಲಾರದಲ್ಲಿ ಮೆಡಿಕಲ್ ಕಾಲೇಜ್ ಆರಂಭ ಮಾಡಲು ಸರ್ಕಾರ ನಿರ್ಧರಿಸಿದೆ ಅಂತಲೇ ಬರೀದು. ಇನ್ನು DPR ಮಾಡಬೇಕು, ಆನಂತರ DPR ಮಾಡಿದ ಮೇಲೆ ಟೆಂಡರಿಗೆ ಹೋಗ್ತದೆ. ಅದಕ್ಕೆ ಮೊದಲು ಇಷ್ಟು ನಿರ್ದಿಷ್ಟ ಅಮೌಂಟ್ ಅಂತ ಇಡಲಿಕ್ಕೆ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಕೋಲಾರದಲ್ಲಿ ಅವರ ಆಸ್ಪತ್ರೆ ಇನ್ನು 50 ಬೆಡ್ದು ಮಾಡಿದರೆ ಆಯಿತು. ಅವ್ರ ಹತ್ರ 350 ಬೆಡ್ದು ಆಸ್ಪತ್ರೆ ಇದೆ. ಇಲ್ಲ, PPP ಬೇರೆನೇ 2. ಇಲ್ಲ, ನೀವು ಓದಿ, ಫುಲ್ ಓದಿ. 2 PPP ಮಾಡಿರುವಂಥದ್ದು. ಒಂದು ಭೈರತಿ ಸುರೇಶ್ ಅವರ ಏರಿಯಾದಲ್ಲಿ, ಅದು ಆ ಕಾನ್ಸ್ಟಿಟ್ಯೂನ್ಸಿ ನನಗೆ ಗೊತ್ತಿಲ್ಲ. ಇನ್ನೊಂದು ಕಡೆ ಇಲ್ಲಿಯೂ PPPಗೆ ನಮಗೆ ಒತ್ತಡ ಹಾಕಿದ್ರು.
ಇಲ್ಲಿ ಕೋಲಾರದಲ್ಲಿ ಡೈರೆಕ್ಟ್ ಸರ್ಕಾರ ಮಾಡುವಂಥದ್ದು, ಪುತ್ತೂರಿನಲ್ಲಿ ಸರ್ಕಾರ ಮಾಡುವಂಥದ್ದು. ಇಲ್ಲಿ PPP ಮಾಡಲಿಕ್ಕೆ ಯಾರು ಬರೋದಿಲ್ಲ, ಇಲ್ಲಿ ವಯಬಿಲಿಟಿ ಇಲ್ಲ. ಭೈರತಿ ಸುರೇಶ್ ಅವರ ಏರಿಯಾದಲ್ಲಿ ಮತ್ತು ಇನ್ನೊಂದು ಕಡೆ 2 PPP ಮಾಡಲ್ ಇರುವಂಥದ್ದು. ಸರ್ಕಾರದ ಹಾಸ್ಪಿಟ್ಲ್ಗಳನ್ನು ಅವರಿಗೆ ಕೊಡ್ತಾರೆ, ಆನಂತರ ಜಾಗವನ್ನು ಕೊಡ್ತಾರೆ, ಅವರು ಇಲ್ಲಿಯೂ ಕೂಡ ಯಾರಾದರೂ ಮುಂದಿನ ದಿವಸಗಳಲ್ಲಿ PPP ಮಾಡಲಿಕ್ಕೆ ಆಸಕ್ತಿ ವಹಿಸಿದರೆ ಮಾಡುವಂಥ ಅವಕಾಶಗಳು ಖಂಡಿತ ಇದೆ. PPP ಮಾಡಬಾರ್ದು ಅಂತ ಹೇಳುವಂಥದ್ದು, PPP ಮಾಡಬಾರ್ದಂತಲೇ ನಾವು ಸರ್ಕಾರವಾಗಿ ಮಾಡಿದ್ವಿ. PPPಗೆ ನಮಗೆ ತುಂಬ ಒತ್ತಡ ಇತ್ತು. ನೀವು PPP ಮಾಡಿ, ನಾವು ಅವಕಾಶ ಕೊಡ್ತೀವಿ, ಜಾಗ ಕೊಡ್ತೀವಿ, ಎಕ್ಸಿಸ್ಟಿಂಗ್ ಹಾಸ್ಪಿಟ್ಲ್ ಕೊಡ್ತೇವೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಮತ್ತೆ ಪುನಃ ಅದು ಮೊನೋಪೊಲಿಯಾಗಿ ಪ್ರೈವೇಟ್ ಆಸ್ಪತ್ರೆಯೇ ಆಗ್ತದೆ. ನೀವು PPP ಕೊಟ್ಟರೆ ಟುಡೇ ಆರ್ ಟುಮಾರೋ ಇಟ್ ವಿಲ್ ಬಿಕಮ್ ಎ ಪ್ರೈವೇಟ್ ಹಾಸ್ಪಿಟಲ್. ಆಗ ಸರ್ಕಾರದ ಕೈಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಅಂದರೆ ಜಾಗ ಮಾತ್ರ ಸರ್ಕಾರ, ಆಸ್ಪತ್ರೆ ಸರ್ಕಾರ. ಈ ಆಸ್ಪತ್ರೆಯನ್ನು ಅವ್ರಿಗೆ ಬಿಟ್ಟುಕೊಡ್ಬೇಕು. ನಾಳೆ ನೀವು ಇಲ್ಲಿ ಹೋಗಿ ಆಗ ಅದು ಹಾಗೆ ಇದು ಹಾಗೆ ಅಂತ ಕೇಳಲಿಕ್ಕಿಲ್ಲ. ನಾಳೆ ಅವರು ಮಾಡಿದ ಬಿಲ್ಲನ್ನು ನೀವು ಕೊಡಬೇಕು. ಸರ್ಕಾರಕ್ಕೆ ಯಾವುದೇ ಅದು ಹತೋಟಿ ಇರುವುದಿಲ್ಲ. KSRTC ಬಸ್ ಸ್ಟ್ಯಾಂಡ್ನಾಗ ಅದು ಯಾವುದೇ ಹತೋಟಿ ನಿಮ್ಮ ಹತ್ರ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಫ್ಯಾಕಲ್ಟೀಸ್ ಅವ್ರದ್ದು, ಎಲ್ಲ ಮಾಡುವಂಥದ್ದು ಅವರು. ಸರ್, ಈಗ ಮೆಡಿಕಲ್ ಕಾಲೇಜ್ ಇಂಪ್ಲಿಮೆಂಟ್ ಆಗಲಿಕ್ಕೆ ಎಷ್ಟು ಸಮಯ ಅದಕ್ಕೆ ಪೂರಕವಾಗಿ ಈಗ ಘೋಷಣೆ ಆಗಿದೆ, ಪುತ್ತೂರಿಗೆ ಕೊಡ್ತೇವೆ ಅಂತ ಉದ್ದೇಶ. ಈಗ ದೊಡ್ಡ ಸವಾಲು ಇರುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಚಾಲೆಂಜ್. ಆಸ್ಪತ್ರೆ ಆಗಬೇಕು, ಮೆಡಿಕಲ್ ಕಾಲೇಜನ್ನು ಅಧಿಕೃತವಾಗಿ ಮಂಜೂರು ಮಾಡಬೇಕು. ಇದಕ್ಕೆ ಎಷ್ಟು ಟೈಮ್ ಬೇಕು? ನಿಮ್ಮ ಒಂದು ಗುರಿ ನೋಡಿ, ನಾವು ಈ ವರ್ಷದಲ್ಲಿ ಮೆಡಿಕಲ್ ಹಾಸ್ಪಿಟಲ್ಗೆ ಮಂಜೂರಾತಿ ತಗೋಬೇಕು. ಹೌದು. ಈಗ ಫಸ್ಟು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದು ನಾರ್ಮ್ಸ್ ಇರುವುದಂತ ಹೇಳಿದ್ರೆ 350 to 400 ಬೆಡ್ ಹಾಸ್ಪಿಟಲ್ ಮಿನಿಮಮ್ ರಿಕ್ವೈರ್ಮೆಂಟ್ ಗೌರ್ಮೆಂಟಿಗೆ, ಇಲ್ಲದ್ರೆ 500 ಪ್ರೈವೇಟಿಗೆ. ಅದನ್ನು ಮಾಡಬೇಕು. ಅದು ಮಾಡಿದ್ರೆ ನೀವು ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮಂಜೂರಾತಿ ನಾವು ಯಾಕೆ ಮೆಡಿಕಲ್ ಕಾಲೇಜನ್ನು ತಗೊಳ್ಳೋದು ಅಂತ ಹೇಳಿದರೆ, ಇನ್ನೊಂದು ಬಜೆಟಲ್ಲಿ ಇನ್ನೊಬ್ಬ ಮಂಜೂರಾತಿ ಕೊಡುವ ಅಗತ್ಯ ಇಲ್ಲ. ಬಜೆಟಲ್ಲಿ ದುಡ್ಡು ಮಾತ್ರ ಅಲಾಟ್ ಮಾಡೋದು. ಇನ್ನೊಂದು ಮಂಜೂರಾತಿ ಇದಕ್ಕೆ ಮೆಡಿಕಲ್ ಕಾಲೇಜಿಗೆ ಬೇಡ. ನಮಗೆ ದುಡ್ಡು ಬೇಕು. ಸರ್, ಈಗ ಇರುವ ಹಾಸ್ಪಿಟಲ್ ಈಗ ಇರುವಂಥದ್ದು ಅದನ್ನೇ ಅಭಿವೃದ್ಧಿ ಮಾಡ್ತೀರಾ? ಅಲ್ಲ, CDF ಅಲ್ಲಿ ಮಾಡ್ತೀರಾ? ಈಗ ಇಲ್ಲಿ ಬೇಡ, ನಾವು ಅಲ್ಲೇ ಮಾಡಬೇಕು. ಈಗ ನಮ್ಮ ಇಲ್ಲಿ ನೀವು 250 ಬೆಡ್ ಮಾಡಲಿಕ್ಕೆ ಇಲ್ಲಿ ಜಾಗ ಇಲ್ಲ. ಇಲ್ಲಿ ಇದೆ, ಅಲ್ಲಿ ಜಾಗ ಆಗ್ತದೆ. ಇಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಮಾಡೋದು. ಮತ್ತು ಮೆಡಿಕಲ್ ಕಾಲೇಜ್ ಅಲ್ಲ, ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅದಕ್ಕೆ ಈಗ ಒಂದು ಕಮಿಟಿ ಮಾಡ್ತಾರೆ. ಈಗ 3-4 ಕಡೆಗೆ ಒಂದು ಕಮಿಟಿ ಮಾಡಿ ಅದು ವಯಬಿಲಿಟಿ, ನಾವು ಉಸ್ತುವಾರಿ ಮಂತ್ರಿಗಳು, ಬಾಕಿ ಸೆಕ್ರೆಟರೀಸು ಎಲ್ಲ ಕೂತ್ಕೊಂಡು ನಾವು ಅಲ್ಲಿ ಮಾಡೋದಾ ಇಲ್ಲಿ ಮಾಡೋದಾ ಅಂತ ನಿರ್ಧಾರಗಳನ್ನು ಬರಬೇಕಿದೆ. ಇಲ್ಲಿ ಬರಬೇಕಿದ್ರೆ ಮಿನಿಮಮ್ ನಮಗೆ ಇಲ್ಲೊಂದು 6-7 ಎಕರೆ ಜಾಗ ಬೇಕು. ಇದನ್ನು ತೆಗಿಲಿಕ್ಕೆ ಆಗೋದಿಲ್ಲಲ್ಲ. ಇದನ್ನು ಬಂದ್ ಮಾಡಿ ಹಾಸ್ಪಿಟ್ಲ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಇದು ರನ್ನಿಂಗಲ್ಲೇ ಇರಬೇಕಲ್ಲ. ಮೆಡಿಕಲ್ ಕಾಲೇಜಿಗೆ ಅದು ಜಾಗ ಪ್ರಸ್ತಾವಿತ ಆಗಿರೋ ಕಾರಣ ನಾವು ಅಲ್ಲೇ ಮಾಡಬೇಕು ಅಂತ ನಮ್ಮ ಕಲ್ಪನೆ. ಎಲ್ಲಿ ಸೇಡಿಯಾಪಲ್ಲೇ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಬರಬೇಕು. ಆನಂತರ ಅಲ್ಲಿ ಮೆಡಿಕಲ್ ಕಾಲೇಜ್ ಅಲ್ಲೇ ಮಾಡಬೇಕು. ಯಾಕಂದರೆ ಮೆಡಿಕಲ್ ಕಾಲೇಜ್ ಅಲ್ಲಿ, ಆಸ್ಪತ್ರೆ ಇಲ್ಲಿ ಅಂತ ಹೇಳಿದ್ರೆ ನಾಟ್ ವರ್ಕ್. ಎಲ್ಲ ಸ್ಟೂಡೆಂಟ್ಸ್ ಇಲ್ಲಿ ಬರಬೇಕು. 1 ವರ್ಷ ಪಾಠ ಮಾತ್ರ ಅಲ್ಲಿ ಕೇಳಬೇಕಷ್ಟೇ. ಪ್ರಾಕ್ಟಿಕಲ್ ಆಗಿ ಇಲ್ಲಿರುವಂಥದ್ದು ಬೆಳೀತಾ ಹೋಗ್ಬೋದು. ಮತ್ತೆ ಇದು ನಾವು ನಮ್ಮ ಬೇರೆ ಜಾಗವನ್ನು ನಿಗದಿ ಮಾಡಬೇಕು. ಇದರ ಬಗ್ಗೆ ಇನ್ನೂ ಚರ್ಚೆಗಳಾಗಬೇಕಿದೆ. ಹೊಸ ಆಸ್ಪತ್ರೆ ಇದು ಎಕ್ಸಿಸ್ಟಿಂಗ್ ಆಗೇ ಇರ್ತದೆ. ಇನ್ನು ನಾವೇನು 300-350 ಬೆಡ್ ಇದು ಮಾಡ್ತೀವಿ, ಅಲ್ಲಿ ಮಾಡಬೇಕು. ಈಗ ಇಲ್ಲಿ ಅಲ್ಲಿ ಅಂದರೆ ಇದು ಕೌಂಟ್ ಆಗ್ತದ ಬೆಡ್? ಈಗ ಆಗ್ತದೆ. ಅಲ್ಲಿಗೆ 200-500 ಎಲ್ಲ ಕೊಡ್ಬೋದು. ಇದನ್ನು ನೋಡಿ ನಾವು ಒಂದು ಹೆರಿಗೆ ಆಸ್ಪತ್ರೆ ಮಾಡ್ಬೋದು. ಮೆಡಿಕೇಷನ್ ಥರ ಹೆರಿಗೆ, ಅದಕ್ಕೆ ಬೇರೆಯೇ ಸೆಕ್ಷನ್ ಅವ್ರು ಬರುವಂಥದ್ದು, ಬೇರೆಯೇ ಡಿಪಾರ್ಟ್ಮೆಂಟ್ ಅವ್ರು ಬರುವಂಥದ್ದು. ಸ್ವಲ್ಪ ಹತ್ತಿರದಲ್ಲಿ ಸಫೋಸಿಕೇಟೆಡ್ ಬೇಕಾಗ್ತದೆ, ಅದು ಮಾಡ್ಬೋದು. ಅದರಲ್ಲಿ ಏನು ತೊಂದರೆ ಇಲ್ಲ. ಸರ್, ಈಗ ಈ ಘೋಷಣೆಯಿಂದ ಜಾರಿಯವರೆಗೆ ಅಂದರೆ ಆ ಹಂತದಲ್ಲಿ ಏನೆಲ್ಲ ಇನ್ನು ಪ್ರಾಸೆಸ್ಗಳಿದೆ ನೋಡಿ. ಫಸ್ಟ್ ಈಗ ಬರುವಂಥದ್ದು DPR ಮಾಡಬೇಕು. ನಾವು ಪ್ಲೇಸನ್ನು ನಿಗದಿ ಮಾಡಬೇಕು. ನಾವು ಇಲ್ಲಿ ಮಾಡೋದಾ ಅಲ್ಲ CDF ಅಲ್ಲಿ ಮಾಡೋದಾ ಅಂತ. ಆನಂತರ ಪ್ಲೇಸ್ ನಿಗದಿ ಆದ ನಂತರ ಪ್ರಾಜೆಕ್ಟ್ ರಿಪೋರ್ಟ್, DPR ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು. ಅದಾದ ನಂತರ ಕ್ಯಾಬಿನೆಟ್ಟಿಗೆ ಹೋಗಿ ಅದಕ್ಕೆ ಮಂಜೂರಾತಿಯನ್ನು ತಗೊಳ್ಬೇಕು. ಮಂಜೂರಾತಿಯನ್ನು ತಗೊಂಡು ಟೆಂಡರ್ ಕರಿಬೇಕು. ಟೆಂಡರ್ ಕರೆದು ಹಾಸ್ಪಿಟಲನ್ನು ಬಿಲ್ಟ್ ಮಾಡಬೇಕು. ಹಾಸ್ಪಿಟಲ್ ಬಿಲ್ಟ್ ಮಾಡುವಾಗ ಅದಕ್ಕೆ ಬೇಕಾಗುವಂಥ ಫ್ಯಾಕಲ್ಟೀಸ್ ಈಗ ಬೇರೆ ಬೇರೆ ಸೆಕ್ಷನ್ ಆಗಬೇಕು. ಇಲ್ಲಿ ಥರ ಒಂದು ಸೆಕ್ಷನ್ ಆಗೋದಿಲ್ಲ. ಎಲ್ಲ ಸೆಕ್ಷನ್ಗಳು ಅದರಲ್ಲಿ ಬರಬೇಕಾಗ್ತದೆ. ಕಾರ್ಡಿಯೋ ಬೇರೆ, ಅದು ಬೇರೆ, ಇದು ಬೇರೆ, ಎಲ್ಲ ಸೆಕ್ಷನ್ಗಳು ಅದಕ್ಕೆ ಬೇಕಾಗ್ತದೆ. ಈಗ ಆಸ್ಪತ್ರೆಗೆ 200 ಕೋಟಿ ಬಿಲ್ಡಿಂಗ್ ಕಟ್ಟಬೇಕಿದ್ರೆ 150 ಕೋಟಿ 200 ಕೋಟಿ ಬೇಕಾಗ್ಬೋದು. ಅದ್ರ ಜೊತೆ ಅದಕ್ಕೆ ಬೇಕಾದ ಇನ್ಸ್ಟ್ರೂಮೆಂಟಿಗೆ ಪುನಃ 100-150 ಕೋಟಿ ಬೇಕಾಗ್ತದೆ. ಎಕ್ಸ್ರೇ ಮಿಷಿನು, ಅದು ಇದು ಎಲ್ಲ. ಒಂದು ಸಲ ಫುಲ್ ಪ್ಲೆಜ್ಡ್ ಹಾಸ್ಪಿಟಲ್ ಸ್ಟಾರ್ಟ್ ಆದ ನಂತರ
ನಾವು ಮೆಡಿಕಲ್ ಕೌನ್ಸಿಲ್ ಇಂಡಿಯಾಕ್ಕೆ ಬರೀಬೇಕು. ಅವರು ಬಂದು ಅವರ ಫುಲ್ ಟೀಮ್ ಬಂದು ಇನ್ಸ್ಪೆಕ್ಷನ್ ಮಾಡಿ ಆ್ಯಸ್ ಪರ್ ದ ನಾರ್ಮ್ಸು ಫ್ಯಾಕಲ್ಟೀಸು ಬಾಕಿದು ಎಲ್ಲ ಇದ್ದಾರೆ, ಇನ್ಕ್ಲೂಡಿಂಗ್ ಪೇಷಂಟು. ಅದು ಇದ್ದರೆ ಮಾತ್ರ ನಮಗೆ 20% ಕನ್ಸೆಷನ್ ಫ್ರಮ್ ಅದರ್ಸ್ ಪ್ರೈವೇಟ್ ಹಾಸ್ಪಿಟಲ್ಸು. ಅವ್ರು ಮೆಡಿಕಲ್ ಕೌನ್ಸಿಲ್ ಸಿನ್ಸ್ ಇಸ್ ದ ಗೌರ್ಮೆಂಟ್ ಹಾಸ್ಪಿಟಲ್ ಅವರು ಪರ್ಮಿಷನ್ ಕೊಡುವಂಥ ಕೆಲಸ. ಆಮೇಲೆ ಅಡ್ಮಿಷನ್ ಶುರುವಾಗ್ತದೆ. ಆಸ್ಪತ್ರೆಗೆ ಎಷ್ಟು ಸಮಯದಲ್ಲಿ ಶಿಲಾನ್ಯಾಸ ಆಗುತ್ತೆ? ಒಂದು 6 ತಿಂಗಳೊಳಗೆ ಆದರೂ ಶಿಲಾನ್ಯಾಸ ಮಾಡಬೇಕಂತ ನಮಗಿದ್ದೇವೆ ಆಸ್ಪತ್ರೆಗೆ. ಈಗ ಮಂಜೂರಾತಿ ಯಾವುದಕ್ಕೆ ಆಗಿರುತ್ತೆ? ಮೆಡಿಕಲ್ ಕಾಲೇಜಿಗೆ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸಿ ಮೆಡಿಕಲ್ ಯಾವ ಆಸ್ಪತ್ರೆ? ಈಗಿರುವಂಥ ಆಸ್ಪತ್ರೆ 100 ಬೆಡ್ಡಿಂದು ಇದೆಯಲ್ಲ, ಅದನ್ನು 400 ಬೆಡ್ಡಿಗೆ ಮಾಡಿ ಸರ್ಕಾರಿ ಆಸ್ಪತ್ರೆಯನ್ನು ಈಗ ಸ್ಪೇಸ್ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲ, ಇದು ಜಾಗ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆನೇ. ಇದನ್ನು ಮೇಲ್ದರ್ಜೆಗೆ ಏರಿಸುವಂದರೆ ಸರ್ಕಾರಿ ಹೆಸರಲ್ಲಿ ಇದೇ ಇರುತ್ತೆ. ಅದನ್ನು ಮೇಲ್ದರ್ಜೆಗೆ ಅಪ್ಗ್ರೇಡ್ ಇಲ್ಲಿ 200 ಮಾಡಿ, ಅಲ್ಲಿ 200 ಮಾಡಿ, ಹಾಗೆ ಅಲ್ಲ. ಅದು ಈಗ ಅದನ್ನು ಪರಿಣತರ ಸಮಿತಿ ಮಾಡಬೇಕು. ಇಲ್ಲಿ 200 ಮಾಡಿ ಅಲ್ಲಿ 200 ಮಾಡಲಿಕ್ಕೆ ಆಗೋಲ್ಲ. ಈಗ ಇಲ್ಲಿದ್ದದನ್ನು ಹೀಗೆ ಇಟ್ಕೊಂಡು ನಾವು ಅಲ್ಲಿ 350 ಬೆಡ್ಡದ್ದು ಅಲ್ಲಿ ಮಾಡಬೇಕು. ಸೊ ಅಲ್ಲಿ ಮಾಡೋದು ಸೂಕ್ತ. ಯಾಕಂತ ಹೇಳಿದ್ರೆ ಇದು ಇನ್ನು ಪೂರ್ತಿ ಅಲ್ಲಿಗೆ ಶಿಫ್ಟ್ ಆಗ್ತದೆ. ಇವತ್ತೆಲ್ಲ ಓಲ್ಡ್ ಬಿಲ್ಡಿಂಗ್ ಇರುವಂಥದ್ದು, ರಿಪೇರಿ ಇರುವಂಥದ್ದು, ಇದಕ್ಕೆ 4-5 ಕೋಟಿ ಬಂದಿದೆ. ಈಗ ಅದನ್ನು ಈಗ ಮಾಡಬೇಕಾ ಅಂತ ಬೇಡುವಂತೆ. ಆದರೆ ಇದು ಡ್ಯೂರೇಷನ್ ಜಾಸ್ತಿ ಆಗ್ತದೆ, ಅದನ್ನು ಮಾಡಬೇಕಾಗ್ತದೆ. ನಾವು ಅಲ್ಲೇ ಮಾಡೋದು ಸೂಕ್ತ ಅಂತ ನಮ್ಮ ಅಭಿಪ್ರಾಯ. ಇದರ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿದ್ವಿ ಮೊನ್ನೆ. ನಾನು, ಉಸ್ತುವಾರಿ ಮಂತ್ರಿಗಳು, ನಾವೆಲ್ಲ ಕೂತು ಚರ್ಚೆಯನ್ನು ಮಾಡಿದ್ವಿ. ಅಲ್ಲಿಗೆ ಶಿಫ್ಟ್ ಮಾಡೋದು ಒಳ್ಳೆಯದು ಅಂತ ನಮ್ಮ. ಈಗ ನಿಮ್ಮ ಈ ಶಾಸಕತ್ವ ಅವಧಿಯಲ್ಲಿ ಈಗ ಆಲ್ರೆಡಿ 2 ವರ್ಷ ಆಗ್ತಾ ಬಂತು, ಇನ್ನು 3 ವರ್ಷ ಇದೆ. ಈ 3 ವರ್ಷದಲ್ಲಿ ಮೆಡಿಕಲ್ ಕಾಲೇಜಿಗೆ ಶಂಕುಸ್ಥಾಪನೆ ಮಾಡುವ ಕೆಲಸ ಆಗ್ಬೋದಾ? ಆ ನಿರೀಕ್ಷೆ ಈ 3 ವರ್ಷದ ಒಳಗೆ ನೋಡಿ, ನಮ್ಮ ಅಚೀವ್ಮೆಂಟ್ ಯಾವಾಗಲೂ ಮುಂದೆ ಇರಬೇಕು. ನಮಗೆ ಶಂಕುಸ್ಥಾಪನೆ ಮಾಡಿ ಲೋಕಾರ್ಪಣೆ ಮಾಡಬೇಕು ಅಂತ ಇದೆ. ಅದಕ್ಕೆ ನಾವು 1 ವರ್ಷ 7 ತಿಂಗಳಲ್ಲಿ ಇದನ್ನು ಆರಂಭ ಮಾಡಿದ್ವಿ. ಇಲ್ಲಾಂದರೆ ಲಾಸ್ಟ್ 2 ವರ್ಷ ಮೊದಲು ಮಾಡ್ಬೋದಿತ್ತು. ಅದಕ್ಕೆ ನಮ್ಮ ಟಾರ್ಗೆಟ್ ಏನಿದೆ ಅಂತ ಹೇಳಿದರೆ ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ನಮ್ಮ ಕನಸಿದೆ. ಅದನ್ನು ಯಾವ ರೀತಿ ತಗೊಂಡು ಹೋಗ್ಬೇಕಂತ ಮುಂದಿನ ದಿವಸಗಳಲ್ಲಿ ನೋಡಬೇಕು. ಬಿಜೆಪಿ ಮುಖಂಡರೊಬ್ಬರು ಇನ್ನು 25 ವರ್ಷಕ್ಕೆ ಆಗೋದಿಲ್ಲ ಮೆಡಿಕಲ್ ಕಾಲೇಜ್ ಅಂತ ಇವತ್ತು ಹೇಳಿದ್ದಾರೆ. ಈಗ ಮತ್ತೊಂದು ಅದಕ್ಕೆ ಇನ್ನೊಂದು ಪೂರಕವಾಗಿ ಇನ್ನೊಂದು ಮಾತು ಹೇಳಿದ್ದಾರೆ. ಅಶೋಕ್ ರೈ ಅವರ ವೇದಿಕೆ ಮತ್ತು ಅವರ ಮೇಲಿನ ಗೌರವ ಎಲ್ಲ ಆಗಿದೆ ಮತ್ತು ಜನರನ್ನು ಮೋಸ ಮಾಡುವಂಥ ಒಂದು ತಂತ್ರಗಾರಿಕೆ ಆಗಿದೆ. ಮತ್ತು ಸಿದ್ದರಾಮಯ್ಯ ಅವರು ಅಶೋಕ್ ಕುಮಾರ್ ಅವರನ್ನು ತೃಪ್ತಿಪಡಿಸುವಂತ ಒಂದು ಕೆಲಸ ಸಮಾಧಾನ ಮಾಡಿದ್ದಾರೆ. ಇದರಲ್ಲಿ ಯಾವುದು ಈಗ ಇನ್ನೊಬ್ಬರು ಮೂಗಿಗೆ ತುಪ್ಪ ಸವಾರಿ ಇದ್ದಿದ್ದು ಅಂತ. ಅಲ್ಲ ನೋಡಿ, ಈ ಕೈಯಲ್ಲಿ 5 ಬೆರಳು ಯಾವತ್ತೂ ಸರಿ ಇರೋದಿಲ್ಲ. ಒಂದು ಉದ್ದ, ಒಂದು ಗಿಡ್ಡ, ಹಾಗೆ ಬೇರೆ ಬೇರೆ ಮನಸ್ಥಿತಿಯವರು ಈ ಸಮಾಜದಲ್ಲಿ ಇದ್ದಾರೆ. ನಾನು ಕೇಳುವಂಥದ್ದು, ಇವರು 5 ವರ್ಷ, ಈ ಹೇಳುವವರು 5 ವರ್ಷ ಸರ್ಕಾರ ನಡೆಸಿದ್ದಾರೆ, 5 ವರ್ಷ ಶಾಸಕರಾಗಿದ್ದರು. BJP ಸರ್ಕಾರ ಇಲ್ಲಿತ್ತು. ನಾನು ಯಾವುದೇ, ಯಾಕಂದರೆ ನನಗೆ ತುಂಬ BJPಯವರು ಕೂಡ, ಬೇರೆ ಪಕ್ಷದವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ನಾನು ಅವರಿಗೆ ನೋವು ಮಾಡುವಂಥ ಕೆಲಸಗಳನ್ನು ಮಾಡೋದಿಲ್ಲ. ಮತ್ತು ಇವರ ಕಮೆಂಟು ಬಗ್ಗೆಯೂ ನಾನು ಹೆಚ್ಚೇನು ಮಾತಾಡೋದಿಲ್ಲ. ಆದರೆ ಪುತ್ತೂರಿನ ಜನತೆ ಆಲೋಚನೆ ಮಾಡ್ಬೋದು, ಇವರು 5 ವರ್ಷದಲ್ಲಿ ಏನು ಮಾಡಿದ್ದಾರೆ. 5 ವರ್ಷದ ಬಜೆಟಿನಲ್ಲಿ ಪುತ್ತೂರಿನ ಹೆಸರು ಬಂದಿದೆಯಾ? ಅಲ್ಲ, ಇವರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಯಾವುದು? ಒಂದು ಬೆಂಚ್ ಮಾರ್ಕ್ ನೋಡಿ ಸ್ವಾಮಿ. ರೋಡ್ ಇದೆಲ್ಲ ಒಂದು 50%, 60% ಆ ಕಡೆ ಬರ್ತದೆ. ಈಗ MLA, ಈಗ BJP MLA ಅವ್ರಿಗೆ ನಾವು ದುಡ್ಡು ಕೊಡಲ್ವಾ? ಕಾಂಗ್ರೆಸ್ ಸರ್ಕಾರ ಇರುವಾಗ ಅದು ಬಂದೇ ಬರ್ತದೆ. ನಮಗೆ 50 ಸಿಕ್ಕಿದರೆ ಅವ್ರಿಗೆ 30 ಕೋಟಿ ಸಿಗ್ತದೆ. ಅದರಲ್ಲಿ ಏನಿಲ್ಲ. ಇವರು ಬೆಂಚ್ ಮಾರ್ಕ್ ಮಾಡುವಂಥ ಕೆಲಸ ಏನು ಮಾಡಿದ್ದಾರೆ? ಒಂದು ಇವರು ಇದನ್ನು ಮಾಡಿದ್ದಾರೆ ಅನ್ನೋ ವಿಚಾರ ಯಾವುದಾದ್ರೂ ಇದೆಯಾ? ಯಾವುದು ಮಾಡಿಲ್ಲ. ಪಾಪ ಅವರಿಗೆ ತಲೆಯೂ ಇಲ್ಲ. ಬಜೆಟ್ ದಿವಸ ಹೋಗಿ ನನಗೆ ದುಡ್ಡು ಕೊಡಿ ಅಂತ ಹೇಳಿದರೆ ಆಗ್ತದೆ? ಬಜೆಟ್ 6 ತಿಂಗಳು ಮೊದಲು ಹೋಗಿ ಕೇಳಬೇಕು. ಆದರೆ ಇವರು ಇಷ್ಟಾದರೂ ಬಳಸ್ಬೋದಿತ್ತಲ್ಲ. ಇವರಿಗೆ ಈ ಮೆಡಿಕಲ್ ಕಾಲೇಜಿದು ಫೈಲನ್ನು ಬ್ಯಾಂಗ್ಳೂರಿಗೆ 5 ವರ್ಷದಲ್ಲಿ ತಗೊಂಡು ಹೋಗಲಿಕ್ಕೆ ಆಗದ ಯೋಗ್ಯತೆ ಇಲ್ಲದವರು ಇದರ ಬಗ್ಗೆ ಮಾತಾಡ್ತಾರಲ್ಲ. ಅಟ್ಲೀಸ್ಟ್ ಫೈಲನ್ನು ಇಲ್ಲಿಂದ ಬ್ಯಾಂಗ್ಳೂರಿಗೆ ಕಳಿಸ್ಕೊಡುವಂಥ ಕ್ರಮ ಮಾಡಬೇಕಿತ್ತು. ಒಂದು ಪತ್ರ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಟೇಬಲಲ್ಲಿ ಇರಲಿ, ಮೆಡಿಕಲ್ ಕಾಲೇಜ್ ಮಾಡಿ ಅಂತ ಒಂದು ಪತ್ರ ತೋರಿಸ್ಬೇಕಂದ್ರೆ ಇಲ್ಲಿಂದ ಇದು ಜಾಗದ ಫೈಲ್ ಹೋಗಬೇಕಲ್ಲ. ನಾನು ಅವರ ನೋಡಿ, ಅವರು ಗ್ರೂಪ್ಗಳಲ್ಲಿ ಚರ್ಚೆ ಮಾಡುವಂಥದ್ದು ಬಾಕಿದೆಲ್ಲ ಮಾಡ್ತಾರೆ. ನಾವು ಹೇಳಿದ್ದನ್ನು, ಕುಡಿಯುವ ನೀರಿದ್ದನ್ನು ಮಾಡಿದ್ವಿ. ಅವರು ಉದ್ಯಮಕ್ಕೆ ಜಾಗ ಕೊಡಬೇಕು, KMFನಾಗೆ ಜಾಗ ಕೊಟ್ಟರೆ 5 ವರ್ಷದಲ್ಲಿ ಯಾರಾದರೂ ಕೊಟ್ಟರೆ
ಪ್ರವಾಸೋದ್ಯಮವನ್ನು ಸರಿಯಾಗಿ ಮಾಡಬೇಕು ಅಂತ ಆ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಪೋಸಲ್ ಯಾರು ಕಳಿಸಿದ್ರು? ನಾನು ಪ್ರಸಾದಂ ಸ್ಕೀಮಿಗೆ ಕಳಿಸಿದ್ದು. ಆನಂತರ ಸಹಸ್ರಲಿಂಗೇಶ್ವರ ದೇವಸ್ಥಾನದ್ದು ಮತ್ತು ಸುಳ್ಯದ್ದು ಮತ್ತು ನಮ್ಮ ಎಂ ಪಿ ಅವ್ರ ಹತ್ರ ನಾನು ಡಿಸ್ಕಸ್ ನಾನೇ ಅವ್ರ ಹತ್ರ ಮಾಡಿದೆ. ಎಂ ಪಿ ಅವರೇ ನೋಡಿ, ಮಹಾಲಿಂಗೇಶ್ವರ ದೇವಸ್ಥಾನದ್ದು ಫೈಲ್ಗಳನ್ನು ನಾನು ಕಳಿಸ್ಕೊಟ್ಟಿದ್ದೀನಿ, ನಿಮ್ಮ ಸಹಕಾರ ಬೇಕು. ಅವರು ಪಾಪ ನನಗೆ ಕೂಡಲೇ ಲೆಟ್ರ್ ಬರೆದು ಕಳಿಸಿದ್ರು, ಅವ್ರ ಲೆಟ್ರ್ ರೆಕಮೆಂಡೇಷನ್. ನಾನು ಹೇಳಿದೆ ಅವ್ರ ಹತ್ರ, ನಮ್ಮ ಸಂಸದರ ಹತ್ರ, ನೋಡಿ ನಾವು ಜೊತೆಯಲ್ಲಿ ಅಭಿವೃದ್ಧಿಗೆ ನಾವು ಜೊತೆಯಲ್ಲಿ ಕೆಲಸ ಮಾಡುವ. ನಮಗೆ ಜನ ಆಶೀರ್ವಾದ ಮಾಡಿದೆ. ಯಾಕಂತ ಹೇಳಿದ್ರೆ ತಿಕ್ಕಾಟ ಮಾಡಿಕೊಂಡು ಅಭಿವೃದ್ಧಿಯನ್ನು ತೆಗಿಲಿಕ್ಕೆಲ್ಲ. ನಮ್ಮ ಸಮಯದಲ್ಲಿ ಏನಾದರೂ ಒಳ್ಳೆಯ ಕೆಲಸ ಮಾಡಿದರೆ ಅದು ನಾವು ಸಾಯುವವರೆಗೆ ಇರ್ತದೆ, ಸತ್ತ ನಂತರನೂ ಇರ್ತದೆ. ಹಾಗೆ ಅದಕ್ಕೆ ಅವರು ಹೇಳಿದರು, ನೀವು ಲೆಟ್ರ್ ಪ್ರಸಾದಂ ಸ್ಕೀಮಿಗೆ ಮಹಾಲಿಂಗೇಶ್ವರ ಕಳಿಸ್ಕೊಡಿ, ನಾನು ಅದಕ್ಕೆ ಲೆಟ್ರ್ ಕೊಡ್ತೀನಿ. ಕೊಟ್ಟಿದ್ದಾರೆ. ಆನಂತರ ಅವರು ಸಹಸ್ರಲಿಂಗೇಶ್ವರ ಮತ್ತು ಇನ್ನೊಂದು ಸುಳ್ಯ ದೇವಸ್ಥಾನ ಅವರೇ ಕಳಿಸ್ಕೊಟ್ಟಿದ್ದಾರೆ. ನನಗೆ ಹೇಳಿದರು, ರೈಗಳಿಗೆ ನಾನು ಕಳಿಸ್ಕೊಡ್ತಾ ಇದ್ದೀನಿ, ನೀವೊಮ್ಮೆ ರಾಜ್ಯ ಸರ್ಕಾರದ ಹತ್ರ ಸೆಕ್ರೆಟರಿ ಹತ್ರ ಹೇಳಿ ಕಳಿಸ್ಕೊಡು ಅಂತ. ನಾನು ಅದಕ್ಕೆ ಸಹಕಾರಿಯಾಗಿದ್ದೆ. ಈ ನ್ಯಾಷನಲ್ ಹೈವೇ ಬಗ್ಗೆ ನಾನು ಅವರ ಜೊತೆಯಲ್ಲಿ ಹೋಗಿ ಮಾತಾಡ್ಕೊಂಡು ಬರ್ತಾಯಿದ್ವಿ. ಈಗ ಮೊನ್ನೆ ನಾನು ಫೋನ್ ಮಾಡಿ ಕೇಳಿದ್ರು, ನೀವು ಡೆಲ್ಲಿಗೆ ಬನ್ನಿ, ನಾವು ಜೊತೆಯಲ್ಲಿ ಹೋಗಿ ಗಡ್ಕರಿಯವರನ್ನು ಮೀಟ್ ಮಾಡುವ, ಸೆಕ್ರೆಟರಿಯವ್ರನ್ನು ಮೀಟ್ ಮಾಡುವ, ನ್ಯಾಷನಲ್ ಹೈವೇ ನಮ್ಮ ಸುಳ್ಯ ಟು ಮಾನಿ ಟು ಸಂಪಾಜೆ ಅದರ ಬಗ್ಗೆ ಚರ್ಚೆ ಮಾಡುವ ಅಂತ. ಇವರು ಸುಮ್ಮನೆ ಏನು ಮಾಡದೆ 5 ವರ್ಷದಲ್ಲಿ ಬಂಡಾಲು ಬಿಟ್ಕೊಂಡು ಏನಾದರೂ ಇನ್ನು ಮುಂದೆ ಬಿ ಜೆ ಪಿಯಲ್ಲಿ ಅವಕಾಶ ಆಗ್ತದೆ ಅಂತ ತಿರುಗಿ ಈ ನೀರಿನ ಮೇಲೆ ಬಿದ್ದಾಗೆ ಆಗಿದೆ. ಮೊಸರಲ್ಲಿ ಕಲ್ಲಿಡುವ ಕೆಲಸ ಅದು ಮಾಡ್ತಾರೆ. ಅವರು ಪಾಪ ಒಪೋಸಿಷನ್ ಲೀಡರ್ಲಿ ಆಗಿ ಒಪೋಸಿಷನ್ ಪಾರ್ಟಿಯಲ್ಲಿ ಇದ್ದಾಗ ಮತ್ತೆ ಒಳ್ಳೆಯದಾಗಿದೆ ಅಂತ ಹೇಳಲಿಕ್ಕೆ ಆಗ್ತದೆ. ಅವರ ಪಾರ್ಟಿಯವರೇ 2 ಶಾಸಕರು ಮೊನ್ನೆ ಈ ಭಾರಿ ಚೆನ್ನಾಗಿದೆ ಅಂತ ಮಾಧ್ಯಮದಲ್ಲಿ ಹೇಳಿದ್ದಾರೆ. ನಿಮ್ಮ ಯೋಜನೆಗಳಿಗೆ ಸಂಸದರು ಸಹಕಾರ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಅಭಿವೃದ್ಧಿ ಪ್ರಕಾರ ನನ್ನ ಇದಕ್ಕೆ ಕೂಡ ಸಂಸದರು ಸಹಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಅವರು ಕೂಡ ಸಹಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಪ್ರಸಾದಂ ಯೋಜನೆ ಇರ್ಬೋದು, ಖೇಲೋ ಇಂಡಿಯಾ ಇರ್ಬೋದು. ನಾವೀಗ ಗ್ರೌಂಡಿಗೆ ಖೇಲೋ ಇಂಡಿಯಾಗೆ 24 ಕೋಟಿದು ಪ್ರಸ್ತಾವನೆ ಕಳಿಸಿದ್ದೀವಿ. ಅದರ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿದ್ದೀನಿ. ನನ್ನ ಸಹಕಾರ ಇದೆ, ನನ್ನದು ಕ್ಷೇತ್ರ ಕೂಡ ಅದರಲ್ಲಿ ನಾನು ಕೆಲಸ ಜೊತೆಯಲ್ಲಿ ಮಾಡುವ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಸರ್, ಈಗ ಪರಿಣಿತರ ಸಮಿತಿ ಅಂತ ಹೇಳಿದ್ರಲ್ಲ, ಅಲ್ಲ ನೀವು ನಿಮ್ಮ ಅಧ್ಯಕ್ಷತೆಯಲ್ಲಿ ಆಗುವಂಥದ್ದು? ಹೌದು, ನಮ್ಮ ಅಧ್ಯಕ್ಷತೆಯಲ್ಲಿ ಮಾಡಿ ನಾವೀಗ ಎಷ್ಟು ಬೇಗ ಆಸ್ಪತ್ರೆ ನಿರ್ಮಾಣಕ್ಕೆ ಏನು ಕ್ರಮವನ್ನು ಕೈಗೊಳ್ತೀವೋ ಅದಿರುವಂಥದ್ದು ಪತ್ರ. ಅದಕ್ಕೆ ಶಿಲಾನ್ಯಾಸವನ್ನು ಮಾಡಿ ಲೆವೆಲ್ ಮಾಡಿ ಆ ಜಾಗವನ್ನು ಅವರಿಗೆ ರಿಸರ್ವ್ ಮಾಡಿದ್ದನ್ನು ಅವರಿಗೆ ಸರ್ಕಾರಕ್ಕೆ ಬಿಟ್ಟುಕೊಟ್ಟು ಆನಂತರ ನಮ್ಮ ಕೆಲಸವನ್ನು ಮಾಡಬೇಕಿದೆ. ಬಜೆಟಲ್ಲಿ ಸೇರಿಸಲಿಕ್ಕೆ ನೀವು ಭಗೀರಥ ಪ್ರಯತ್ನ ಪಡ್ತೀವಿ, ಬೆನ್ನು ಬಿಟ್ಟು. ಈಗ ಮುಂದಿನ ಹಂತದಲ್ಲೂ ಅಷ್ಟೇ ಫಾಸ್ಟಾಗಿ ಹೋಗಬೇಕಾಗುತ್ತೆ. ನೋಡಿ, ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಬೇಕಿದ್ರೆ ಒಮ್ಮೆ ಮಾಡಿ ಕೈ ಬಿಟ್ಟರೆ ಅದು ಆಗೋದೇ ಇಲ್ಲ. ಇದು ಸರ್ಕಾರ. ಈಗ ನಮ್ಮದು 352 ಕೋಟಿ ಪ್ರಾಜೆಕ್ಟ್ ಮಾಡಬೇಕಿದ್ರೆ ನಾನು ನಿಮಗೆ ಗೊತ್ತಿರ್ಬೋದು, ಉಪ್ಪಿನಂಗಡಿಗೆ ನಾನು ಶಾಸಕರಾದ 1 ತಿಂಗಳಲ್ಲಿ ಬಂದಿದ್ದೀನಿ. ಅವರನ್ನು DPR ಮಾಡಲಿಕ್ಕೆ ಕರ್ಕೊಂಡು 1 ತಿಂಗಳಲ್ಲಿ ಬಂದಿದ್ದೀನಿ. 1 ವರ್ಷ 7 ತಿಂಗಳಲ್ಲಿ ಈಗ ನಿಗಮಕ್ಕೆ ಬಂದಿದೆ. 1 ವರ್ಷ 7 ತಿಂಗಳಲ್ಲಿ ನಿಗಮಕ್ಕೆ ಬಂದು ಅದರ ಕನ್ಸರ್ನ್ ಡೆಪ್ಯೂಟಿ CM ಅವರು ಅದನ್ನು ಅಪ್ರೂವಲ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಇದು ಮುಖ್ಯಮಂತ್ರಿ ಅವರ ಸಿಗ್ನೇಚರ್ ಆದರೆ ಕೂಡಲೇ ಟೆಂಡರಿಗೆ ಹೋಗ್ತದೆ ಉಪ್ಪಿನಂಗಡಿಗೆ. ಈಗ ಕಟಾರದಲ್ಲಿ ನಾವು 250 ಕೋಟಿ ರೂಪಾಯಿ ಇಂಡಿಯನ್ ಕಟ್ಟು ಪ್ಲಸ್ ಕೂಡಲ ಸಂಗಮ ಅದೇ ಪ್ರಾಜೆಕ್ಟ್ 352 crores ಕೂಡಲ ಸಂಗಮ ಅಪ್ರೂವಲ್ ಆಗಿ ಮಿನಿಸ್ಟರ್ದು ಅದರ ಕನ್ಸರ್ನ್ ಮಿನಿಸ್ಟರ್ DK ಶಿವಕುಮಾರ್ ಅವ್ರದ್ದು ಅಪ್ರೂವಲ್ ಆಗಿ ಜಲಸಂಪನ್ಮೂಲ ಹೌದು ಮುಖ್ಯಮಂತ್ರಿಗೆ ಬಜೆಟಿಗೆ ಹೋಗಿ ಬಜೆಟಿಗೆ ಅಂದರೆ ಅಪ್ರೂವಲ್ಗೆ ಹೋಗಿದೆ. ಅವ್ರದ್ದು ಸಹಿ ಆದರೆ ನಮ್ಮದು 352 ಕೋಟಿ ಪಾಸ್. ಬಜೆಟ್ ಅಲ್ಲ, ಅದು ಸಪ್ರೇಟ್ ಈ 7,000 ಕೋಟಿ 8,000 ಕೋಟಿ ಇರ್ತಾರಲ್ಲ ಅದರಲ್ಲೇ ಬರುವಂಥದ್ದು. ಅದು ಪೂರ್ತಿ ಎಲ್ಲ MLAಗಳಿಗೆ 50 ಕೋಟಿ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ನೋಡಿ ಎಲ್ಲ MLAಗೆ 55 ಕೋಟಿ ಕೊಟ್ಟರೆ ನಮಗೆ ಕುಡಿಯಲಿಕ್ಕೆ ನೀರಿನ ತೊಂದರೆ ಇದೆ. ನಾವು ಎತ್ತಿನ ಹೊಳೆಯಲ್ಲಿ ನಮ್ಮ ನೀರನ್ನು ಅಲ್ಲೇ ನೀವು ಇದು ಮಾಡುವಂಥದ್ದಾಗಿದೆ. ಸೊ ನಮಗೆ ಇಲ್ಲಿ ನೀರು ಶೇಖರಣೆ ಮಾಡಲಿಕ್ಕೆ ಬೇಕು, ಒಂದು ಉಪ್ಪಿನಂಗಡಿಯಲ್ಲಿ ಒಂದು ಕಟ್ಟಡದಲ್ಲಿ. ಸೊ ಉಪ್ಪಿನಂಗಡಿಯದ್ದು ಆಲ್ಮೋಸ್ಟ್ ಡನ್ ಅಂತ ಹೇಳ್ಬೋದು. ಮತ್ತು ಕಟ್ಟಡದಕ್ಕೂ ಕೂಡ ಈ ಬಜೆಟಲ್ಲಿ ಮೈನರ್ ಇರಿಗೇಷನಲ್ಲಿ 250 ಕೋಟಿ ರೂಪಾಯಿಯನ್ನು ಆಲ್ಮೋಸ್ಟ್ ನಿಗದಿ ಮಾಡಿದ್ವಿ. 2 ಪ್ರಾಜೆಕ್ಟನ್ನು ಇನ್ನು ಈ ಬಜೆಟಿನ ದುಡ್ಡಿನಲ್ಲಿ ನಾವು ತರ್ತೀವಿ. ನಮ್ಮ ಆಲೋಚನೆ 2 ವರ್ಷದೊಳಗೆ ಆಗಬೇಕು. ಸುಮಾರು 350 ಕೋಟಿವರೆಗೆ 350ರಿಂದ 400 ಕೋಟಿ ರೂಪಾಯಿಗಳ ಅನುದಾನ ಬೇಕಾಗ್ತದೆ 2 ವರ್ಷದ ಆಸ್ಪತ್ರೆಗೆ. ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಆದ ಕೂಡಲೇ ನಿಮಗೆ ಬೇರೆ ಏನಿಲ್ಲ, ಗೌರ್ಮೆಂಟಿಗೆ ಲಾಭ ಅದು. ನೋಡಿ, ಮೆಡಿಕಲ್ ಒಮ್ಮೆ ಆಸ್ಪತ್ರೆ ಆದರೆ ಮತ್ತೆ ಗೌರ್ಮೆಂಟಿಗೆ ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ಕಟ್ಟಿದರೆ ಆಯಿತು. ಒಂದು ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ಒಂದು 25-30 ಕೋಟಿ ಕೊಟ್ಟರೆ ಮತ್ತು ಏನಿಲ್ಲ, ಇನ್ಸ್ಟ್ರೂಮೆಂಟೆಲ್ಲ ಇಲ್ಲಿ ಅವ್ರದ್ದು ಫೀಸ್ ಬರ್ತದೆ,
ರಾಜೀವ್ ಗಾಂಧಿ ಯೂನಿವರ್ಸಿಟಿ ನಿಮಗೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿಗೆ ಹೈಯೆಸ್ಟ್ ರೆವಿನ್ಯೂ ಬರ್ತದೆ ಅದರಲ್ಲಿ. ಅದಕ್ಕೆ ನಮ್ಮ ಟಾರ್ಗೆಟ್ ಈಗ ಎಲ್ಲ ಡಿಸ್ಟಿಕಲ್ಲಿ ಒಂದು ಆಗಬೇಕು ಅನ್ನುವಂಥದ್ದು. ಒಂದು ಆದಷ್ಟು ಡಾಕ್ಟ್ರುಗಳು ಸಿಗ್ತಿಲ್ಲ ಆಗಬೇಕು. ಒಮ್ಮೆ ಆಸ್ಪತ್ರೆ 400 ಬೆಡ್ದು ಆಯಿತು ಅಂತ ಹೇಳಿದ್ರೆ ಮತ್ತು ಓನ್ಲಿ ಬಿಲ್ಡಿಂಗ್ ಕಾಸ್ಟ್ ಮತ್ತು ಪ್ರೊಫೆಸರ್ಗಳು ಇಲ್ಲಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟೇ ಅಲ್ಲಿ ಪಾಠ ಮಾಡುವಂಥದ್ದು. ಮತ್ತು ಎಕ್ಸ್ಪರ್ಟ್ಗಳನ್ನು ಮಾತ್ರ ನಾವು ಬೇರೆ ಕಡೆಯಿಂದ ಕಳಿಸ್ಕೊಡ್ಬೇಕು. ನೀವು ಹೇಳ್ಬೋದು ಈಗ ಮಡಿಕೇರಿಯಲ್ಲಿ ಅಷ್ಟು ಯಶಸ್ವಿಯಾಗಿ ನಡೀತಾ ಇಲ್ಲ. ಯಾಕಂತ ಹೇಳಿದ್ರೆ ಪ್ರೊಫೆಸರ್ಗಳೆಲ್ಲ ಮೈಸೂರಿಂದ ಬರಬೇಕು, 2.5 ಗಂಟೆ 3 ಗಂಟೆ ಜರ್ನಿ ಮಾಡಬೇಕು. ಇಲ್ಲಿ ನಮಗೆ ಹಾಗಲ್ಲ. ಈ ದೊಡ್ಡ ದೊಡ್ಡ ಎಕ್ಸ್ಪೀರಿಯನ್ಸ್ ಪ್ರೊಫೆಸರ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಸಾಯಂಕಾಲ ಅವರ ಕ್ಲಿನಿಕ್ಗಳಿರ್ತದೆ, ಅವ್ರಿಗೆ ಹೋಗ್ಲಿಕ್ಕೆ ಇರ್ತದೆ. ಅದು 3 ಗಂಟೆ 2 ಗಂಟೆ ಪಾಠ ಕೊಟ್ಟುಬಿಟ್ಟು ಅವ್ರು ವಾಪಸ್ ಹೋಗ್ತಾರೆ. ಯಾವಾಗ ನಮ್ಮ NHAI ಮಾನಿವರೆಗೆ ಬಂದಿದೆ, ಈ 4 ಲೇನ್ ಇಲ್ಲಿವರೆಗೆ ಬರ್ತದೆ, 35-40 ನಿಮಿಷದಲ್ಲಿ ನೀವು ಇನ್ನು ಮಂಗಳೂರಿಂದ ಪುತ್ತೂರಿಗೆ ಮುಟ್ತೀರಿ. ವೆರಿ ಕ್ಲಿಯರ್. ಸೊ ದೇ ಆರ್ ರೆಡಿ ಟು ಕಮ್. ಇಲ್ಲಿ ನಮಗೆ ಫ್ಯಾಕಲ್ಟೀಸು ತೊಂದರೆ ಇಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನು ಮೆಡಿಕಲ್ ಕಾಲೇಜ್ ಮಾಡಬೇಕಿದ್ರೆ ಅವರಿಗೆ 1-1.5 ಲಕ್ಷ 2 ಲಕ್ಷ ಸಂಬಳ ಇದೆ, ಬಂದು 3 ಗಂಟೆ ಕ್ಲಾಸ್ ಕೊಟ್ಬಿಟ್ಟು ಹೋಗ್ತಾರೆ. ಅಲ್ಲಿ ಒಮ್ಮೆ ಬೇರೆ ಕಾಲೇಜಲ್ಲಿ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಇದಕ್ಕೆ ನಮಗೆ ತೊಂದರೆ ಆಗಲಿಕ್ಕಿಲ್ಲ. 400 ಕೋಟಿ ಅನುದಾನ ಈಗ ಸರ್ಕಾರ ಇಮಿಡಿಯೇಟ್ ರಿಲೀಸ್ ಕೊಡಲಿಕ್ಕೆ ಅದು 2 ವರ್ಷದ ಬಜೆಟಲ್ಲಿ 1 ವರ್ಷದಲ್ಲೇ ಕೊಡಬೇಕು. 150 ಕೋಟಿ ಬೇಕಾಗ್ತದೆ. 150 ಕೋಟಿ ಇದ್ರೆ ಏನಾಗ್ತದೆ? 150 ಕೋಟಿ ಇಲ್ಲಿಗೆ ಅಡುತ್ತಿರುತ್ತೆ. 200 ಕೋಟಿ ಬೇಕು ಫಸ್ಟು. ಫಿಲಿಮ್ನ ನಿಮಗೆ ಲೆವೆಲಿಂಗು ಬಾಕಿದು ಅರ್ಥ ವರ್ಕ್ ಎಲ್ಲ 200 ಕೋಟಿ ಈ ರೀತಿ ಗಳಿಸಬೇಕು. ನೆಕ್ಸ್ಟಲ್ಲಿ 200 ಕೋಟಿ ಬೇಕು. ಸರ್ಕಾರಕ್ಕೆ 150 ಕೋಟಿ 200 ಕೋಟಿ ಎಲ್ಲ ಲೆಕ್ಕ ಇಲ್ಲ ಸ್ವಾಮಿ. ಯಾಕೆ ದುಡ್ಡಿಲ್ವ? ನಾವು ಟ್ಯಾಕ್ಸ್ ದುಡ್ಡು ಇಲ್ಲ ಅಂತ ಹೇಳೋದಂತ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲ ದುಡ್ಡು ಏನು ದುಡ್ಡಿಲ್ಲ. 200 ಕೋಟಿ ಈಗ 352 ಕೋಟಿ ಉಪ್ಪಿನಂಗಡಿ ಬ್ರಿಡ್ಜಿಗೆ ಕೊಡೋದಿಲ್ವಾ? 250 ಕೋಟಿ ಕಟ್ಟಡದಲ್ಲಿ ಬ್ರಿಡ್ಜಿಗೆ ಕೊಡೋದಿಲ್ವಾ? ತೆಕ್ಕೊಳ್ಳೋದು ಹೇಗೆ ಅಂತ ಗೊತ್ತಿರಬೇಕಷ್ಟೇ. ಸರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬಾರ್ದು ಅಂತ ಏನಾದರೂ ಖಾಸಗಿ ಲಾಬಿ ಅದರ ಕಥೆಯನ್ನು ಹೇಳಬೇಕಿದ್ರೆ ನನ್ನ 1 ವರ್ಷದ 7 ತಿಂಗಳ ಅವಧಿಯ ಈ ಜರ್ನಿಯಲ್ಲಿ 1 ದಿವಸ ಬೇಕಾಗ್ಬೋದು. ಎಷ್ಟು ಒತ್ತಡ ಈ ಬಜೆಟಿನಲ್ಲಿ. ಈ ಒಂದು ಬಜೆಟ್ ಅನೌನ್ಸ್ ಮಾಡಬೇಕಿದ್ರೆ ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ, ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ, ಎಷ್ಟು ಎದುರಾಳಿಗಳನ್ನು ಎಷ್ಟು ನಯ ನಾಜೂಕಿನಿಂದ ತೆಕೊಂಡು ಬಂದಿದ್ದೀನಿ, ಏನೇನು ಕೆಲಸಗಳೆಲ್ಲ ಮಾಡಬೇಕು ಇದನ್ನೆಲ್ಲ ಮಾಡಿಕೊಂಡು ಬಂದು ಇವತ್ತು ನಿನ್ನೆ ನನಗೆ ನಿಟ್ಟುಸಿರು ಬಿಡುವಂಥ, ನಾನು ಲಾಸ್ಟ್ ಮೂಮೆಂಟು ಬರೆದ ಬಜೆಟಿನ ಬುಕ್ಕಿಂದನೂ ಹೋಗ್ತದೆ ಅಂತ ತಿಳ್ಕೊಂಡಿದ್ದೆ. ಅಷ್ಟು ಒತ್ತಡಗಳು, ಅಷ್ಟು ಜನ ಅಂದರೆ 224 ಜನ ಕೂಡ ಬೇಡಿಕೆಯಲ್ಲಿ ಇರ್ತಾರೆ. ಈ ಒಂದು 32 ಮೆಡಿಕಲ್ 32 ಅಲ್ಲ, ನನ್ನ ಪ್ರಕಾರ 18 ಮೆಡಿಕಲ್ ಕಾಲೇಜಿಗೆ ಬೇಡಿಕೆ ಇತ್ತು. ಕೊಟ್ಟಿರೋದು 4 ಜನರಿಗೆ. ಅಲ್ಲ ಅದು ನೋಡ್ತಿಲ್ಲ. ಈಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7-8 ಖಾಸಗಿ ಮೆಡಿಕಲ್ ಕಾಲೇಜುಗಳಿವೆ. ಅವರದ್ದೇನಾದರೂ ಆಗಬಾರ್ದು ನೋಡಿ, ನನಗೆ ಡೈರೆಕ್ಟ್ ಯಾರು ಲಾಬಿ ಮಾಡಿ ನೀವು ಮಾಡಬಾರ್ದು ಅಂತ ನನಗೆ ಯಾರು ಹೇಳಿಲ್ಲ. ಹಿಂದಿನ ಪ್ರಯತ್ನಗಳು ಏನಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೆ ಫಸ್ಟಿಗೆ ನಿಮಗೆ ಮಾಡಲಿಕ್ಕೆ ಯಾವುದು ಮೆಡಿಕಲ್ ಕಾಲೇಜು ತಾಲೂಕು ಮಟ್ಟದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ, ಅದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ಕೊಡಬೇಕು ಅನ್ನೋ ವಿಚಾರ ಇತ್ತು. ನಾನು ಎಲ್ಲದನ್ನು ಸ್ಟಡಿ ಮಾಡಿ ಒಂದು ಆಸ್ಪತ್ರೆಯಿಂದ ಈಗ ಹೊಸ ನಾರ್ಮ್ಸ್ ಪ್ರಕಾರ 18 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಬೇಕು. 18 ಕಿಲೋಮೀಟರ್ಸ್ ನಾವು ಮಾತ್ರ ಸಿಗೋದು. ನಮ್ಮ ಹತ್ರ ಮಾತ್ರ 40 ಎಕರೆ ಜಾಗ, ಬೇರೆ ಯಾರ ಹತ್ರನೂ ಇಲ್ಲ. ಯಾರಿಗೆ? ಅದು ಸ್ಪೆಷಲ್ ಆರ್ಡರ್. ಅದೇ ಮುಖ್ಯಮಂತ್ರಿಯು ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಮಾಡಿ ಕೊಡುವಂಥದ್ದು. ಕನಕಪುರ ಒಂದೇ ಇರುವಂಥದ್ದು, ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಈಗ ಆಗ್ತದೆ. ಈಗ ಅವ್ರ ಹತ್ರ ಕೊಟ್ಟಿದ್ದಾರೆ, ಅವ್ರಿಗೆ ಜಾಗ ಇರಲಿಲ್ಲ ಅಲ್ಲಿ. ಫಸ್ಟ್ ಕನಕಪುರ ಕೊಟ್ಟದ್ದನ್ನು ನಮ್ಮ ಇಂದಿನ ಹೆಲ್ತ್ ಮಿನಿಸ್ಟ್ರು ಅಲ್ಲಿ ತಗೊಂಡು ಹೋದರು ಅವರ ಏರಿಯಾಕ್ಕೆ, ಸುಧಾಕರ್. ಆನಂತರ ಈಗ ಪುನಃ ಕನಕಪುರಕ್ಕೆ ಲಾಸ್ಟ್ ಬಜೆಟಲ್ಲಿ ಕೊಟ್ಟಿದ್ದಾರೆ. ಪುತ್ತೂರಿನ ಖಾಸಗಿ ಇನ್ಸ್ಟಿಟ್ಯೂಷನ್ಗಳು ಯಾವುದು ನಾವು ಖಾಸಗಿ ಮೆಡಿಕಲ್ ಕಾಲೇಜ್ ಮಾಡ್ತೇವೆ ಅಂತ ಹೇಳಲಿಕ್ಕೆ ಲಾಭ ಮಾಡಿದ್ದು ಅಡ್ಡ ಬಂದದ್ದು ಪ್ರಯತ್ನ ಉಂಟಾ? ಇಲ್ಲ, ಹಾಗೆ ನನಗೆ ವೈಯಕ್ತಿಕವಾಗಿ ಯಾರು ಗೊತ್ತಿಲ್ಲ. ದೊಡ್ಡ ಸವಾಲಾಗಿ ಬೇರೆ ಏನಾದರೂ ಜಾಗವನ್ನು ನಮಗೆ ಕೊಡಿ ಅಂತ ಹೇಳ್ತೀವಿ. ಈ 40 ಎಕರೆ ಜಾಗದಲ್ಲಿ ನಿಮ್ಮ ಹಿಂದಿನ ಈಗ ಏನು ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಆ ಶಾಸಕರು ಒಣಗಿನ ಮೀನನ್ನು ಒಣಗಿಸುವ ಪ್ಲ್ಯಾಂಟನ್ನು ಮಾಡಲಿಕ್ಕೆ ಹೊರಟಿದ್ದು. ನಾನು ಅವ್ರಿಗೆ ಕೇಳಿದ್ದು ಎಷ್ಟು ತಲೆ ಇದೆ ಮಾರ್ರೆ ಅವರಿಗೆ. ಮತ್ತು ಅವ್ರು ಮೆಡಿಕಲ್ ಕಾಲೇಜಲ್ಲಿ ತರೋದು ಆ ಒಣಗಿದ ಮೀನು ಮಾಡಲಿಕ್ಕೆ ಇವತ್ತಿನವರೆಗೆ ಯಾರೂ ಆಗಲಿಲ್ಲ, ಯಾರು ಕೊಡಲಿಲ್ಲ ಜಾಗ. ಅಲ್ಲಿ ಒಂದು ಲಕ್ಷಗಟ್ಟಲೆ ನಾಯಿಗಳು, ಲಕ್ಷಗಟ್ಟಲೆ ನೊಣ ಬಂದು ಬೀಳ್ತದೆ. ಯಾರು ಮಾಡಿದ್ರು ಇಷ್ಟುವರೆಗೆ? ಇವರು ಯಾರೂ ಇಲ್ಲದ ಮೀನು ಒಣಗಿಸುವ ಪ್ರಾಜೆಕ್ಟನ್ನು ಇಲ್ಲಿ ತರ್ತಾರಲ್ಲ. ಪುನಃ ಮೆಡಿಕಲ್ ಕಾಲೇಜ್ ಬಂದದಕ್ಕೆ ಅದು ಎಲ್ಲ ಬಿಟ್ಟದ್ದು.
ಈ ಒಣಗಿರೋ ಮೀನಿಗೆ ಎಲ್ಲಿ ಜಾಗ ಕೊಡೋದು, ಅದನ್ನು ತಂದು ಈ ಮೆಡಿಕಲ್ ಕಾಲೇಜ್ ಮಾಡೋ ಜಾಗದಲ್ಲಿ ಹೊರಡ್ತಾ ಇಂಥ ಪೆದ್ರು ಇಲ್ಲಿದ್ದರೆ ಪುನಃ ಅದನ್ನು ಮಾತಾಡ್ತಾರಲ್ಲ ನಾವು ಏನು ಹಾಂ ಹಾಗಲ್ಲಣ್ಣ. ಅದು ಮೀನು ಚೀಪಲ್ಲ, ನಾವು ದಿವಸಗಳು ಮೀನು ತಿಂತೀವಿ, ನಾನು ಬೆಳಿಗ್ಗೆ ಸಾಯಂಕಾಲ ಎಲ್ಲ ಮೀನು ತಿಂತೀನಿ. ಆದರೆ ನೋಡಿ ಆ ಪ್ರಾಜೆಕ್ಟ್ ಇವತ್ತಿನವರೆಗೆ ಇಂಪ್ಲಿಮೆಂಟೇಷನ್ ಆಗಲಿಲ್ಲ. ಮೀನು ಒಣಗಿಸುವುದು ಎಲ್ಲಿ ಅಂದರೆ ಸಮುದ್ರದ ಬರಿಯಲ್ಲಿ ಉಪ್ಪು ಇರುವಂಥ ಸ್ಯಾಂಡ್ ಏನಿದೆ ಅದರ ಮೇಲೆ ಒಣಗಿಸುವಂಥದ್ದು. ನೀವು ಇಲ್ಲಿ ಬಂದು ನೀವು ಒಣಗಿಸಿದ್ರೆ ಇಲ್ಲಿ ನೋಣದಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲಿಕ್ಕಿದೆಯಾ? ಅಲ್ಲ, ನಾಯಿಗಳನ್ನು ಇಲ್ಲಿ ತಡೀಲಿಕ್ಕೆ ಸಾಧ್ಯ ಇದೆ. ಹಾಂ, ಎಂಥ 1000 ಜನಕ್ಕೆ ಉದ್ಯೋಗ ಮಾತ್ರ ಇಡೀ ನಾತ ಬಂದು ಬಿಟ್ಟು ಅವ್ರ ಹತ್ರನೇ ಕೇಳಬೇಕು ಯಾರಿಗೆ ಸೃಷ್ಟಿ ಆಗ್ತದೆ. ಮೆಡಿಕಲ್ ಕಾಲೇಜ್ ಬಂದರೆ ಒಂದು 5-6 ಸಾವಿರ ಜನರಿಗೆ ಉದ್ಯೋಗ ಸೃಷ್ಟಿ ಆಗ್ತದೆ, ಅದರಲ್ಲಿ ಏನಿಲ್ಲ. ಆ ಭಾಗ ಪೂರ್ತಿ ಅಭಿವೃದ್ಧಿ ಆಗ್ತದೆ. ಈ ಕಡೆಯಿಂದ KMF, ಆ ಕಡೆಯಿಂದ ಮೆಡಿಕಲ್ ಕಾಲೇಜು, ಆ ಕಡೆಯಿಂದ ಬಾಕಿ ವ್ಯವಸ್ಥೆಗಳು, ಈ ಕಡೆ ರೈಲ್ವೆ ನಮ್ಮ 8-9 ಕೋಟಿ ನಿಮ್ಗೆ ಗೊತ್ತಿರ್ಬೋದು ಟ್ರ್ಯಾಕಿಂಗಿಗೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ದುಡ್ಡು ಬಂದಿದೆ. ನಿಮಗೆಲ್ಲ ಆದೇಶವನ್ನು ಕಳಿಸಿದ್ದೀನಿ. ಟೆಂಡರ್ ಆಗಲಿಕ್ಕೆ ಮಾತ್ರ ಬಾಕಿ. ಟೆಂಡರ್ನವನು ರೆಡಿ ಇದ್ದಾನೆ. 2 ತಿಂಗಳ ಒಳಗಡೆ ಅದರ ಕಾಮಗಾರಿ ಕೂಡ ಆಗ್ತದೆ. ಗ್ರೌಂಡಿದ್ದು ಕೂಡ ಕೆಲಸ ಆಗ್ತದೆ. ಒಟ್ಟಿನಲ್ಲಿ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತದೆ. ನಮಗೆ ಕಾಂಗ್ರೆಸ್ ಪಕ್ಷದವರು ಮಾತ್ರ ಅಲ್ಲ, BJPಯ ಕಾರ್ಯಕರ್ತರು ಕೂಡ ನಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರಿಗೂ ಕೂಡ ನಾನು ನಿಮ್ಮ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ. ಪುತ್ತೂರಿನ ಅಭಿವೃದ್ಧಿ ಆಗಲಿ, ಅದಕ್ಕೆ ನಾನು ಇವ್ರ ಹತ್ರ ಹೇಳೋದು, ಸುಮ್ಮನೆ ಅಡೆತಡೆಗಳನ್ನು ಮಾಡಬೇಡಿ, ಅಭಿವೃದ್ಧಿ ಆಗಲಿ ಅಂತ. ಬೇರೆ ಏನಿದೆಯಾ?